ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆ ಶುರುವಾಗಿದೆ. ಸೊ ನಾವಿದ್ದೇವೆ, ಹಾಗೇನೆ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ರೆಡಿ ಇದ್ದಾರೆ. ಸೊ ಈಗ ಏನಿದ್ರು ಕೂಡ ವೇದಿಕೆಗೆ ನಮ್ಮ ತ್ರಿಮೂರ್ತಿಗಳನ್ನು ವೆಲ್ಕಮ್ ಮಾಡುವಂತ ಹೊತ್ತು. ಅವ್ರು ಇಲ್ಲದೆ ಇದ್ರೆ ನಮ್ಮ ಸೆಮಿಫಿನಾಲೆ ಸ್ಟಾರ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವ್ರು ಇದ್ರೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ಇನ್ನಷ್ಟು ರಂಗೇರಿಸೋದಕ್ಕೆ ಸಾಧ್ಯ. ತಡೆ ಮಾಡೋದು ಬೇಡ ಅನ್ಸುತ್ತೆ, ಮಾಡದೆ ಕರೆಯುವಂತ ಹೊತ್ತು. ಮೊದಲನೇದಾಗಿ ಇವರ ಬಗ್ಗೆ ಹೇಳಬೇಕು. ತುಳು ಚಲನಚಿತ್ರದಲ್ಲಿ ಮಿಂಚಿದಂತಹ ಪ್ರತಿಭೆ, ಜೊತೆಗೆ ಕೋರಿಯೋಗ್ರಾಫರ್ ಆಗಿ ಅದೆಷ್ಟು ರಿಯಾಲಿಟಿ ಶೋಗಳನ್ನು ವಿನ್ ಆಗಿ ತದನಂತರ ಅವರ ಜರ್ನಿ ಆಸ್ ಅ ಜಡ್ಜ್ ಆಗಿ ಶುರುವಾಗುತ್ತೆ. ಅದೆಷ್ಟು ರಿಯಾಲಿಟಿ ಶೋಗಳನ್ನು ಜಡ್ಜ್ ಮಾಡಿ ಅದೆಷ್ಟು ಕಂಟೆಸ್ಟೆಂಟ್ ಗಳ ಫೇವರೇಟ್ ಜಡ್ಜ್ ಆಗಿರುವಂತಹ ನನ್ನದರದ ನಮ್ಮ ಮಂಗಳೂರಿನ ಮುತ್ತು, ದಾಟ್ ಈಸ್ ಸೂರಜ್ ಸಾನಿಲ್. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೌಸ್ ಟು ಸೂರಜ್ ಸಾನಿಲ್. ಇನ್ನೊಬ್ರು ನಮ್ಮ ಜೊತೆಗೆ ಬಂದು ಜಾಯಿನ್ ಆಗ್ಲಿಕ್ಕಿದ್ದಾರೆ. ಯಾರು ಅಂತ ಹೇಳಿದ್ರೆ ಸಾಧಕರಿಗೂ ಕೂಡ ಸಾಧನೆಗೆ ಸ್ಫೂರ್ತಿಯ ಕಿಚ್ಚನ್ನ ಹಚ್ಚಿದಂತಹ ಪ್ರತಿಭೆ. ಕರಾವಳಿಯ ಪುಟ್ಟ ಊರಿನಿಂದ ಅಂಬೆಗಾಲಿಟ್ಟುಕೊಂಡು ಬೆಂಗಳೂರಿನಲ್ಲಿ ತನ್ನದೇ ಆದಂತಹ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿಸಿಕೊಂಡಿರುವಂಥದ್ದು. ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ಈ ಮಗು ನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ, ನುಡಿಯುತ್ತಿರೆ ಕೋಗಿಲೆಯಂತೆ. ಒಟ್ನಲ್ಲಿ ಪ್ರತಿಭೆಗಳ ಕಣಜ ನಮ್ಮ ರಿಯಾಲಿಟಿ ಶೋನ ಹೆಮ್ಮೆ ಸಾಕ್ಷಿ. ಎಸ್, ಹಾಗೇನೆ ಇನ್ನೋರ್ವ ವ್ಯಕ್ತಿ. ಸೊ ಇವರಿದ್ರೇನೆ ಕಾರ್ಯಕ್ರಮಕ್ಕೆ ಕಳೆ. ಅದೆಷ್ಟು ರಿಯಾಲಿಟಿ ಶೋಗಳ ಮುಖಾಂತರ ಕರ್ನಾಟಕದ ಜನಮಾಂತಿಗಳ ಮನಸ್ಸನ್ನು ಗೆದ್ದು ಇದೀಗ ನಮ್ಮ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ನ ಜಡ್ಜ್ ಆಗಿ ಅದೆಷ್ಟು ಕಂಟೆಸ್ಟೆಂಟ್ಗಳ ಫೇವರೇಟ್ ಜಡ್ಜ್ ಆಗಿರುವಂತಹ ವೆರಿ ಹ್ಯಾಂಡ್ಸಮ್, ದಟ್ ಈಸ್ ನನ್ ಅದರ್ ದ್ಯಾನ್ ಸುಮಿತ್ ಅಮೀನ್. ಸೊ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಆ 3 ಜಡ್ಜಸ್. ನಮ್ಮ ಕಾರ್ಯಕ್ರಮದ 3 ಜನ ಪಿಲ್ಲರ್ಸ್ ಅನ್ನು ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೌಸ್ ಟು our judges. ಬನ್ನಿ ಜೋರಾದಂತಹ ಚಪ್ಪಾಳೆ. So hardcore, ye sare nodu aaya hil jaye floor. Come on guys, make some noise. ಕರ್ನಾಟಕ ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಬ್ಯೂಟಿಫುಲ್, ಟ್ಯಾಲೆಂಟೆಡ್ ಅಂಡ್ ಹ್ಯಾಂಡ್ಸಮ್ ಗಾರ್ಜಿಯಸ್ 3 ಜಡ್ಜಸ್ ಗಳಿಗೆ ವೆಲ್ಕಮ್ ಸುಮಿತ್ ಸರ್, ವೆಲ್ಕಮ್ ಸಾಕ್ಷಿ ಮೇಡಮ್ ಅಂಡ್ ಸೂರಜ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್ ನಮ್ಮ ಕರ್ನಾಟಕ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್ ಸುಮಿತ್ ಅವರೇ, ಸ್ವಾಗತ. ಈ ನಮ್ಮ ಕಾರ್ಯದ ಹಿಂದೆ ಜೊತೆಯಾಗಿ ನಿಂತಿರುವಂತವರು ಹನ್ಸಿ ಗೋಲ್ಡ್ ಅಂಡ್ ಡೈಮಂಡ್ ಅಂಡ್ ಸುಧಾ ಜ್ಯುವೆಲರ್ಸ್ ಅಂಡ್ ನಮ್ಮ ವೆನ್ಯೂ ಪಾರ್ಟ್ನರ್ಸ್ ಟೋನಿ ಎಸ್ಟೇಟ್, ಜೊತೆಗೆ ಕಾಸ್ಟ್ಯೂಮ್ ಪಾರ್ಟ್ನರ್ಸ್ ಕಾಸ್ಟ್ಯೂಮ್ ಕೋಟೇಜ್ನ ಎಲ್ಲ ಬಂಧುಗಳಿಗೆ ನಲ್ಮೆಯ ವಂದನೆಯನ್ನು ಅರ್ಪಿಸಿಕೊಳ್ತಾ ಈ ದಿನದ ಶುಭಾರಂಭವನ್ನ ಮಾಡೋಣ ಕರ್ನಾಟಕದ ಜನತೆಯ ಪ್ರೀತಿಯ ಆಶೀರ್ವಾದದೊಂದಿಗೆ. ಅಂಡ್ ಜೊತೆಯಲ್ಲಿ ನಮ್ಮ ಮಾತುಗಳನ್ನ ಕರ್ನಾಟಕದ ಕಿವಿಗಳಿಗೆ ತಲುಪಿಸ್ತಾ ಇರುವಂತವರು ನಮ್ಮ ಕರ್ನಾಟಕದ ಹೆಮ್ಮೆ ಧ್ವನಿ ಮತ್ತು ಬೆಳಕಿನ ಸಂಸ್ಥೆ ವಿಜಯ್ ಸೌಂಡ್ಸ್ ಅಂಡ್ ಲೈಟ್ಸ್ ನ ಎಲ್ಲ ಟೆಕ್ನಿಷಿಯನ್ಸ್ ಗಳಿಗೆ ಅಂಡ್ ಜೊತೆಗೆ ನಮ್ಮ ಸಪೋರ್ಟಿಂಗ್ ಪಾರ್ಟ್ನರ್ಸ್ ಆಗಿರುವಂತಹ ಮಂಗಳೂರು PU ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ಧನ್ಯವಾದದ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಸೆಮಿಫಿನಾಲೆಯ 2ನೇ ವಾರಕ್ಕೆ ಹೆಜ್ಜೆಯನ್ನ ಇಟ್ಟಾಗಿದೆ. ಗೆಜ್ಜೆಯನ್ನ ಕಟ್ಟಿ ಎಲ್ಲ ಕಂಟೆಸ್ಟೆಂಟ್ಗಳು ರೆಡಿಯಾಗಿ ಆಗಿದೆ. ಚಪ್ಪಾಳೆ ತಟ್ಟುವಂತಹ ಕರ್ನಾಟಕದ ಹೃದಯಕ್ಕೆ ಮಾತ್ರ ಕಾಯ್ತಾ ಇದ್ದಾವೆ. ಸೊ ಕರ್ನಾಟಕ ಒಂದು ಜೋರದ ಚಪ್ಪಾಳೆಗಳೊಂದಿಗೆ ಕರ್ನಾಟಕದ ಅದ್ವಿತೀಯ ಪ್ರತಿಭೆಗಳನ್ನ ಸ್ವಾಗತಿಸಿ ಅಂತ ಕೇಳ್ತಾ, ಸೊ ನೇರವಾಗಿ ಮೊದಲನೆಯ ಸ್ಪರ್ಧೆಯನ್ನ ಸ್ವಾಗತಿಸಿ ಸೆಮಿಫಿನಾಲೆಯ ಮೈದಾನಕ್ಕೆ ಈ ರಣಾಂಗಣಕ್ಕೆ ಕಿಚ್ಚನ್ನ ಹಚ್ಚೋದಕ್ಕೆ ಬರ್ತಾ ಇರುವಂತದ್ದು ಮೂಳೆ ಇಲ್ಲದ ಜೀವದೊಂದಿಗೆ ಆಟವಾಡಿದಂತಹ ಕಂಟೆಸ್ಟೆಂಟ್ ಸಾತ್ವಿ ಶೆಟ್ಟಿ. ಸೆಮಿಫಿನಾಲೆಯಲ್ಲಿ ಮತ್ತೆ ಕರ್ನಾಟಕದ ಮನಸ್ಸನ್ನ ಗೆಲ್ಲೋದಕ್ಕೆ ಬರ್ತಾ ಇರುವಂತದ್ದು ಒಂದು ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿದ ಸಾತ್ವಿ ಶೆಟ್ಟಿ ಫ್ರಮ್ ಉಡುಪಿ. ಸ್ವರಗಳ
ಸಾತ್ವಿ ಪರ್ಫಾರ್ಮೆನ್ಸ್ ಸಾತ್ವಿ ಅಷ್ಟೇ ಕ್ಯೂಟ್ ಆಗಿತ್ತು, ನಮಗೆ ಕ್ಯೂಟಾಗಿ ಅನಿಸಿದ್ರು ಕೂಡ. ಈಗ ನಮ್ಮ ಜಡ್ಜಸ್ಗೆ ಹೆಂಗಾಯ್ತು ಅನ್ನೋದನ್ನು ಕೇಳಬೇಕು. ಸೊ ಫಸ್ಟ್ ಯಾರ ಜಡ್ಜ್ಮೆಂಟ್ಗೆ ಹೋಗುವ? ಮೂರು ಜನನೂ ಇಷ್ಟ. ಅದರಲ್ಲಿ ತುಂಬ ಇಷ್ಟ ಕಷ್ಟ ಯಾರು? ಇದು ಏನು ಹೇಳುದು, ಪಣ್ಣಂಡ ಮೊಕ್ಕ ತಿಕ್ಕೊನ್ವ ಹೇಳಿದ್ರೆ ಮತ್ತೆ ಸಿಗ್ಬಿಟ್ಟು ಅವರು ಸೇಫ್ ಆಗ್ತಿದ್ದಾರೆ. ಓಕೆ, ಸೊ ಓವರ್ ಟು ಸುಮಿತ್, ಹೇಗನ್ನಿಸ್ತು ನಿಮಗೆ ಒಂದು ಪರ್ಫಾರ್ಮೆನ್ಸ್? ಸಾತ್ವಿ, ಬಾಲಿವುಡ್ ಅವಾರ್ಡ್ ಫಂಕ್ಷನ್ ನೋಡ್ತೀರಾ? ಅವಾರ್ಡ್ ಫಂಕ್ಷನ್, ಬಾಲಿವುಡ್ ಅವಾರ್ಡ್ ಫಂಕ್ಷನ್, ಅದರಲ್ಲಿ ಸ್ಟಾರ್ ಪರ್ಫಾರ್ಮ್ ಮಾಡ್ತಾರೆ ಗೊತ್ತಿದೆಯಾ? ಆ ಥರ ಆ ಫೀಲ್ ಬಂದು ನನಗೆ ಸ್ಟಾರ್. ನಿಜ ಹೇಳ್ಬೇಕಂತಂದ್ರೆ ಆ ಸ್ಟೈಲ್, ಆ ಸ್ವ್ಯಾಗ್, ಆ ಎನರ್ಜಿ, ಅದರ ಮೇಲಿನ ಟೈಮಿಂಗ್, ಫ್ಲಿಪ್ಸ್, ಅಬ್ಬಬ್ಬ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ಗರ್ಲ್ಸ್ ಈಕ್ವಲ್ ಎನರ್ಜಿ, ಅಷ್ಟೇ ಚೆನ್ನಾಗಿ ಸಾಥ್ ಕೊಟ್ಟಿದ್ದೀರಾ. ವರ್ತಿಕಾ ರಾಜ್ ಆ ಮೂಮೆಂಟ್ ಎಲ್ಲ ಮಾಡ್ತಾರೆ ಗೊತ್ತಿದೆಯಾ? ಹಾಂ, ಆ ಸ್ಲೈಟ್ ಯಾವ ಫೀಲ್ ಬಂತು ನನಗೆ ಆ ಮೂಮೆಂಟ್ ನೋಡುವಾಗ. ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಅವರೇ, ನಿಮ್ಗೆ ಹೇಗನ್ನಿಸ್ತು? ಹಾಯ್ ಸಾತ್ವಿ. ಹಾಯ್ ಸರ್. ನಾನು ಎಲ್ಲ ಕೊರಿಯೋಗ್ರಾಫರ್ಗೂ ಮತ್ತು ಕಂಟೆಸ್ಟೆಂಟ್ಸ್ ಕೇಳ್ತೀನಿ, ನಾವು ಕರ್ನಾಟಕ ಬೆಸ್ಟ್ ಡ್ಯಾನ್ಸರಲ್ಲಿ ನೋಡ್ತಿರೋದೇ ಪ್ಯೂರ್ ಡ್ಯಾನ್ಸಿಂಗ್. ನೀವು ಒಳ್ಳೆ ಡ್ರೆಸ್ ಹಾಕಿ ದೊಡ್ಡ ದೊಡ್ಡ ಪ್ರಾಪ್ಸ್ ತನ್ನಿ, ತುಂಬ ಖರ್ಚು ಮಾಡಿ ಲೆಕ್ಕಕ್ಕೆ ಬರಲ್ಲ. ಇದು ಪ್ಯೂರ್ ಡ್ಯಾನ್ಸಿಂಗ್ ಆ್ಯಂಡ್ ದ ಹೋಲ್ ಟೀಮ್ ಆ್ಯಂಡ್ ಸಾತ್ವಿ ಶೆಟ್ಟಿ ಸೂಪರ್. ಆ್ಯಂಡ್ ಗ್ರೂಪಲ್ಲಿ ಮೇಯ್ನ್ ಡ್ಯಾನ್ಸ್ ಮಾಡೋರಿಗೆ ಬೇರೆ ಬಟ್ಟೆ ಕೊಟ್ಟು ಅವರನ್ನು ಹೈಲೈಟ್ ಮಾಡ್ತಾರೆ. ಬಟ್ ಸಾತ್ವಿಗೆ ಅದು ರಿಕ್ವೈರ್ಡ್ ಇಲ್ಲ, ಬರೀ ಎಕ್ಸ್ಪ್ರೆಷನ್ ಎನರ್ಜಿಯಲ್ಲಿ ಯು ನೇಲ್ಡ್ ಇಟ್.
ವೆರಿ ವೆರಿ ಗುಡ್. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಚಾನ್ಸ್ ಸಿಕ್ಕಿದ್ರೆ ಸಾತ್ವಿ ಶೆಟ್ಟಿ ನಮ್ಮ ಮನೆಗೆ ಬರ್ಬೋದು ಒಮ್ಮೆ. ಓಕೆ, ಸೂಪರ್ ಬೆಸ್ಟ್ ವರ್ಕ್. ಅಂದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನಜರ್ ಲಗೆ. ಆಲ್ ದ ಬೆಸ್ಟ್, ಫಿಂಗರ್ ಕ್ರಾಸ್. ಥ್ಯಾಂಕ್ ಯು. ಓಕೆ, ಓವರ್ ಟು ಕ್ಯೂಟಿ ಪೈ. ಸಾತ್ವಿ ಬಗ್ಗೆ ಏನು ಹೇಳ್ಬೇಕಂತಿದ್ದೀರಾ? ಸ್ವಾಮಿ ಅವರೇ, ನಾವು ತುಂಬ ಸರಿ ಕೇಳಿರ್ತೀವಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ, ಬಟ್ ಈ ಸರಿ ನೋಡಿದ್ದೀವಿ ಕಣ್ಣಾರೆ. ಸೊ ದಟ್ ಫೀಲಿಂಗ್ ಇಸ್ ಮಕ್ಕಳೇ ಸ್ಟ್ರಾಂಗ್ ಗುರು. ನನಗೆ ಆಲ್ ಗರ್ಲ್ಸ್ ಕ್ರೂನ ನೋಡಿರೋ ಖುಷಿ ಇವತ್ತಂತೂ ಮನಸ್ಸಿಗೆ ತೃಪ್ತಿ ಆಗಿದೆ ನನಗೆ. ಸಾತ್ವಿ ಎಕ್ಸ್ಪ್ರೆಷನ್ ಕ್ವೀನ್, ಲಿಟ್ರಲಿ ಒಂದೊಂದು ಮೂಮೆಂಟ್ಗೂ ಒಂದೊಂದು ಎಕ್ಸ್ಪ್ರೆಷನ್ನ ಕೊಟ್ಟು ಏನು ಹೇಳ್ತಾರಲ್ಲ, ಶಿ ಈಸ್ ಲೈಕ್ ಅ ಫುಲ್ ಪ್ಯಾಕೇಜ್. ಡಾನ್ಸ್ ಇರ್ಬೋದು, ಎಕ್ಸ್ಪ್ರೆಷನ್ ಇರ್ಬೋದು, ಪ್ರತಿಯೊಂದೂ ಅಷ್ಟೇ. ಅವ್ರು ಮಾಡೋ ಫ್ಲಿಪ್ಸಿಂದ ಹಿಡಿದು ಒಂದು ಡಾನ್ಸ್ ಮೂಮೆಂಟು ಅಷ್ಟೇ, ಎವ್ರಿಥಿಂಗ್ ಈಸ್ ಆನ್ ಪಾಯಿಂಟ್, ಆನ್ ಡಾಟ್. ಆ್ಯಂಡ್ ಎಲ್ಲರಿಗೂ ವೆರಿ ವೆರಿ ಗುಡ್ ಜಾಬ್. ಸ್ಟ್ರಾಂಗೆಸ್ಟ್ ಅಂತ ನನಗನ್ನಿಸ್ತು. ಬಿಕಾಸ್ ಇಷ್ಟೆಲ್ಲ ಒಂದು ಫ್ಲಿಪ್ ಆಗಿರ್ಬೋದು, ಆಮೇಲೆ ಸ್ಟಾರ್ಟಿಂದ ಎಂಡ್ವರೆಗೂ ಆ ಎನರ್ಜಿನ ಕ್ಯಾರಿ ಮಾಡಿರೋ ರೀತಿ ಇಸ್ ಕಮೆಂಡಬಲ್. ವೆರಿ ವೆರಿ ಪ್ರೌಡ್ ಆಫ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬ್ಯೂಟಿಫುಲ್ ಗರ್ಲ್ಸ್. ಫಸ್ಟ್ ನೋಡು ಮೈಕ್ ಕೊಡ್ತಿದ್ದಾಳೆ. ಓಕೆ, ಮನೆಗೆ ತಗೊಂಡು ಹೋಗ್ಬೇಡ, ಮತ್ತೆ ಅವರು ವಿಜಯ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅವ್ರ ಮನೆಗೆ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆಯಲ್ಲಿ ಫಿನಾಲೆ ಟೈಪಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಸೊ ಯಾರು ಫಿನಾಲೆಗೆ ಹೋಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಲೇಬೇಕು. ಸೊ ಅದಕ್ಕಿಂತ ಮೊದಲು ವಿ ಹ್ಯಾವ್ ಎನದರ್ ಕಂಟೆಸ್ಟೆಂಟ್, ನಮ್ಮ ಸಾಕ್ಷಿ ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜಡ್ಜಸ್ ಸಾಕ್ಷಿಗೆ ಡ್ಯಾನ್ಸ್ ಮಾಡೋಕೆ ಇನ್ನೊಬ್ರು ಸಾಕ್ಷಿ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಸಾಕ್ಷಿ. ಮಲಯಾಳಿಯ ಪದ ಬಂತಲ್ಲೋ, ಕೊಲುವಾಲಿಲೆ ಅಂತ ಅಂತಲ್ಲೋ, ಜನ್ಮ ಕಚ್ಚೋ ಜನ್ಮ ಕಚ್ಚೋ ವೇಳೆ ಆಯ್ತಲ್ಲೋ, ಬೆನಕ್ಕೆ ಲಜ್ಜೆ ಆಯ್ತಲ್ಲೋ, ಮುತ್ತು ಕೊಡೋ ತುಡಿ ಕುಣಿತಲ್ಲೋ, ಮೊಗಳಗೆ ಮಿಂಚು ಹೊಡಿತಲ್ಲೋ. ಮುತ್ತುಕೊಂಡೋ ತುಡಿ ಕುಣಿತಲ್ಲೋ, ಮೊಗಳಗೆ ಮಿಂಚು ಹೊಡಿತಲ್ಲೋ. ರಂಗನಾಯಕಿ ಪಚ್ಚೆ ಮನಸ್ಸೆ ಪರಿಚಯ, ಅಂಗದ ಪಲ್ಲಕ್ಕಿಯಲ್ಲಿ ಜುವಾಸೆಯ ಕುಣಿತಲ್ಲೋ. ರಸಿಕನರಿ ರಾಗವಿದ್ದರೆ ರಾತ್ರಿ ಹಗಲು ಚಿತ್ತ ಚಚ್ಚಲ, ತುಂಬಿಗಳ ಅಂಬಾರಿಯಲ್ಲಿ ತುಂಬಿದೆಯು ಕುಲ್ಕಿತಲ್ಲೋ, ಬಳುಕುವ ನಡುಮಣಿ ಮನಸ್ಸು ಗುಡು ಗುಡು ಗುಡುಗಿತಲ್ಲೋ. ಮಲಯಾಳಿಯ ಪದ ಬಂತಲ್ಲೋ, ಕುಲುವಾಲಿಲೆ ಅಂತ ಅಂತಲ್ಲೋ, ಜನ್ಮ ಕಚ್ಚೋ ಲವ್ ಲವ್ ಲವ್
ಮಲಯಾಳಿಯ ಪದ್ಯ ಪಂತಲ್ಲೋ ಒಲವಲ್ಲಿಲೆ ಅಂತ ಅಂತಲ್ಲೋ ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಡ್ರಾಮಾ ಕ್ವೀನ್ ಸಾಕ್ಷಿ ಸಾಲಿ ಹುಬ್ಬಳ್ಳಿ. ಹೆಂಗಿದ್ದೀರಿ ಅಪ್ಪ? ಚಲೋ ಐತ್ರಿ. ಚಲೋ ಇದ್ದೀನ್ರಿ. ಊಟ ಎಲ್ಲ ಆಯ್ತೇನ್ರಿ? ಊಟ ಆಗಿಲ್ಲ ರೀ. ಮುಗಿದ್ಮೇಲೆ ಮಾಡಿದ್ರಾತಂತ ಅನ್ಸುತ್ತೆ. ಹೌದೇನ್ರಿ? ಈ ವರ್ಷ ಬರಬೇಕಿದ್ರೆ ಏನಾದರೂ ತಂದಿದ್ರಿ ಹುಬ್ಳಿಯಿಂದ? ಲಾಸ್ಟ್ ಟೈಮ್ ಬರಬೇಕಿದ್ರೆ ಏನೋ ರೊಟ್ಟಿ ತರ್ತೀರಿ ಸೂರಜ್ ಸನ್ಲಿಗೆ ಅಂತ ಹೇಳಿ ಹೋಗಿದ್ರಿ. ಸ್ವೀಟ್ ತೊಗೊಂಬಂದಿನ್ರಿ. ಕೊಟ್ಟಿ ಆಯ್ತಾ? ಇಲ್ಲ ರೀ, ಇನ್ನೂ ಕೊಟ್ಟಿಲ್ರಿ, ಕೊಡ್ಬೇಕ್ರಿ. ಅಂದ್ರೆ ಸೆಲೆಕ್ಷನ್ ಮಾಡಿದ್ರೆ ಮಾತ್ರ ಕೊಡುವಂತ ಪ್ಲಾನ್ ಅಲ್ಲ? ಹುಬ್ಳಿ ಧಾರವಾಡದ ಸ್ಪೆಷಲ್ ತೊಗೊಂಬಂದ. ಅಲ್ಲ, ಈ ಸಲ ನೆಕ್ಸ್ಟ್ ಎಪಿಸೋಡ್ ಅಂತ ಹೇಳೋದು ಚಾನ್ಸ್ ಇದೆಯಾ? ಅಲ್ಲ, ಇಷ್ಟವರೆಗೆ ನೀವು ಎಲ್ಲ ರೌಂಡ್ಸಿಗೂ ನೆಕ್ಸ್ಟ್ ಎಪಿಸೋಡ್ ತರ್ತೀನಿ ಸರ್, ನೆಕ್ಸ್ಟ್ ಎಪಿಸೋಡ್. ಈ ಸಲ ತಂದಿದ್ದೀರಾ ಹೇಗೆ? ತೊಗೊಂಬಂದಿನ್ರಿ. ತೆಗೆದು ಬಂದಿದ್ದೀರಾ? ಓಕೆ ಓಕೆ. ಧಾರವಾಡದ ಸ್ವೀಟ್ ಥರನೇ ಸ್ವೀಟ್ ಆದಂತಹ ಪರ್ಫಾರ್ಮ್ ಮಾಡಿರುವಂತಹ ನಮ್ಮ ಸಾಕ್ಷಿಯವರ ಈ ಪರ್ಫಾರ್ಮೆನ್ಸ್ ಅಲ್ಲಿಯ ತನಕ ಹೆಂಗೆ ಹೋಯ್ತು ಅಂತ ಕೇಳುವ. ಸಾಕ್ಷಿ ಮೇಡಮ್, ಹೇಗಾಯ್ತು ಪರ್ಫಾರ್ಮೆನ್ಸ್? ಹಾಯ್ ಸಾಕ್ಷಿ. ಹಾಯ್ ಸಾಕ್ಷಿ ಮ್ಯಾಮ್. ಸೊ ಏನಂದರೆ ಸಾಕ್ಷಿಯಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಥ್ಯಾಂಕ್ಸ್ ಮ್ಯಾಮ್. ಸೊ ನಾನು ಫಸ್ಟ್ ಅವಳ್ದು ಪ್ಲಸ್ ಹೇಳಿಬಿಡ್ತೀನಿ ಆಯಿತಾ? ಸೊ ನನಗೆ ಸಾಂಗ್ ಸೆಲೆಕ್ಷನ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಸ್ವ್ಯಾಗ್ ಇನ್ಕ್ಲೂಡ್ ಮಾಡಿದಾಗಲಿ ಆ್ಯಂಡ್ ಎಂಟೈರ್ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಅನಿಸಿದ್ದು ಸಾತ್ವಿಗೆ ಬೇರೆ ಥರ ಕಾಸ್ಟ್ಯೂಮ್ ಕೊಟ್ಟು ಸ್ವಲ್ಪ ಹೈಲೈಟ್ ಮಾಡಬೇಕಿತ್ತು ಗ್ರೂಪಲ್ಲಿ. ಆ್ಯಂಡ್ ಡ್ಯಾನ್ಸ್ ಮಾಡಬೇಕಾದ್ರೆ ಸಾಕ್ಷಿ ಲೀಡ್ ಮಾಡ್ತಾ ಇರಲಿಲ್ಲ ಎಷ್ಟೊಂದು ಕಡೆಗೆ. ಸೊ ಸೆಂಟರಲ್ಲಿ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರಿ. ಸೊ ದೇರ್ ವಾಸ್ ಅನದರ್ ಬಾಯ್, ಅವ್ರ ಜೊತೆ ಡ್ಯಾನ್ಸ್ ಮಾಡಿ. ಸೊ ನಮ್ಮ ಅಟೆನ್ಷನ್ ಇಬ್ಬರ ಕಡೆಗೆ ಹೋಗ್ತಾಯಿತ್ತು. ಸೊ ಸಾಕ್ಷಿ ನಮಗೆ ಇನ್ನೂ ಎದ್ದು ಕಾಣಿಸ್ಬೇಕಿತ್ತು ಪರ್ಫಾರ್ಮೆನ್ಸಲ್ಲಿ ಅನ್ನೋದು ನಂದು. ಆ್ಯಂಡ್ ಕೊರಿಯೋಗ್ರಾಫಿಕ್ಲಿ ಫಸ್ಟ್ ಪಾರ್ಟ್ ತುಂಬ ಚೆನ್ನಾಗಿತ್ತು. ದ ಸ್ಟಾರ್ಟಿಂಗ್ ಪೋರ್ಷನ್ ಏನು ಮಾಡಿದ್ರು ಎಂಟ್ರಿ, ಅದು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸಾಕ್ಷಿನ ಇನ್ನೂ ಪಾಲಿಷ್ ಮಾಡಬೇಕು ಆ್ಯಂಡ್ ಸಿಂಕ್ರನೈಸೇಷನ್ ಮೇಲೆ ಸ್ವಲ್ಪ ಗ್ರೂಪ್ ಆ್ಯಸ್ ಅ ಟೀಮ್ ವರ್ಕ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೂರಜ್ ಸರ್. ಹಾಯ್ ಸಾಕ್ಷಿ. ಹಾಯ್ ಸರ್. ನಾವು ಕರ್ನಾಟಕ ಬೆಸ್ಟ್ ಡ್ಯಾನ್ಸರಲ್ಲಿ ಸೆಮಿಫಿನಾಲಿಗೆ ಗ್ರೂಪ್ ರೌಂಡ್ ಇಟ್ಟಿರೋ ಉದ್ದೇಶನೇ ಇಲ್ಲಿ 3 ಜನರದ್ದು ಕೆಲಸ ಕರೆಕ್ಟ್ ಆಗಬೇಕು. ಕೊರಿಯೋಗ್ರಾಫರ್, ಕಂಟೆಸ್ಟೆಂಟ್ಸ್ ಆ್ಯಂಡ್ ಗ್ರೂಪ್. ಈ 3 ಜನ ಕರೆಕ್ಟಾಗಿ ವರ್ಕ್ ಮಾಡಿದಾಗ ಮಾತ್ರ ಅವರು ಫೈನಲ್ಸಿಗೆ ಹೋಗೋಕ್ಕೆ ಸಾಧ್ಯ. ಇದು ಚಾಲೆಂಜ್ ಇವತ್ತು ಕೊಟ್ಟಿರೋದು. ಸೊ ಇಲ್ಲಿ ಯಾರು ಒಬ್ಬರು ಮಿಸ್ ಆದರೂ ಅದು ಸಾಕ್ಷಿಗೆ ಎಫೆಕ್ಟ್ ಆಗುತ್ತೆ. ಸೊ ನನಗೆ ಇವತ್ತು ಕೊರಿಯೋಗ್ರಫಿ ತುಂಬ ಲೋ ಅನಿಸ್ತು. ಯಾಕೆಂದರೆ ನೀವು ತೊಗೊಂಡಿರೋ ಸಾಂಗ್ ಒಂದು ಡ್ಯೂಯೆಟ್ ಸಾಂಗ್, ಒಂದು ರೊಮ್ಯಾಂಟಿಕ್ ಸಾಂಗ್. ಇಲ್ಲಿ ಒಂದು ಹುಡುಗ ಹುಡುಗಿ ಇದ್ದು ಈ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡಿದರೆ ತುಂಬ ಮ್ಯಾಜಿಕ್ ಅನಿಸ್ತಿರೋದು. ಆ ರೀತಿ ಕೊರಿಯೋಗ್ರಾಫರ್ ತಂದಿದ್ದು ಚೆನ್ನಾಗಿರ್ತಿತ್ತು. ಇಲ್ಲಿ ಏನಾಯ್ತಂದರೆ ಒರಿಜಿನಲ್ ಸಾಂಗ್ಗೆ ತುಂಬ ಬೀಟ್ಸ್ ಹಾಕಿರೋದ್ರಿಂದ ತುಂಬ ಕಡೆ ಆಫ್ ಬೀಟ್ ಹೋಯಿತು ಪರ್ಫಾರ್ಮೆನ್ಸ್. ಇದು ಸಾಕ್ಷಿಯ ಪರ್ಫಾರ್ಮೆನ್ಸ್ಗೆ ಎಫೆಕ್ಟ್ ಆಯಿತು. ಆ್ಯಂಡ್ ಸಾಕ್ಷಿಗೆ ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ಏನಾದರೂ ಎಕ್ಸ್ಟ್ರಾ ಹೈಲೈಟ್ ಕೊಡಬೇಕು ಥ್ರೂ ಕಾಸ್ಟ್ಯೂಮ್ಸ್ ಆರ್ ಪರ್ಫಾರ್ಮೆನ್ಸ್. ಅದರ್ವೈಸ್ ಇಡೀ KBD ಸೆಟ್ಟಲ್ಲಿ ನೀನು ತುಂಬ ಕಾನ್ಫಿಡೆಂಟ್ ಗರ್ಲ್. ಅಂದರೆ ನೀನು ಮಾತಾಡೋ ರೀತಿ ನನಗೆ ತುಂಬ ಇಷ್ಟ. ಯು ಒನ್ ಆಫ್ ದ ಕಾನ್ಫಿಡೆಂಟ್ ಆ್ಯಂಡ್ ಎ ಸ್ಟ್ರಾಂಗ್ ಪರ್ಫಾರ್ಮರ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟು ದ ರಿಸಲ್ಟ್. ಯಾಕೆಂದರೆ ತುಂಬ ಟಫ್ ಇದೆ ಕಾಂಪಿಟೇಷನ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಮಲಯಾಳಿ ಬಾಯ್ ಲುಕ್ಕಲ್ಲಿರುವಂತಹ ಸುಮಿತ್ ಸರ್. ಎಸ್ ಸಾಕ್ಷಿ. ಹಾಂ ಸರ್. ಕೊರಿಯೋಗ್ರಾಫರ್ಗೆ ಒಂದು ಮಾತು, ಯಾವತ್ತು ಲೀಡ್
ಅಂತ ಪರ್ಫಾರ್ಮ್ ಮಾಡಿದಾಗ ಸ್ವಲ್ಪ ಅದು ಡಿಫ್ರೆಂಟ್ ಇರಬೇಕು ಕಾಸ್ಟ್ಯೂಮ್ಸ್, ಇಲ್ಲಾಂತಂದರೆ ಗೊತ್ತಾಗಲ್ಲ, ಕೋ ಡ್ಯಾನ್ಸರ್ ಥರನೇ ಕಾಣಿಸಿಬಿಡ್ತಾರೆ. ಅದು ಬಿಟ್ಟರೆ ಸ್ವಲ್ಪ ಹೈಲೈಟ್ ಮಾಡಬೇಕಿತ್ತು ಅವಳಲ್ಲಿ, ಅಟ್ಲೀಸ್ಟ್ ಸಮೋಟ್ ಎರಡು ಮೂರು ಮೂಮೆಂಟ್. ಅದು ಬಿಟ್ಟರೆ ಡುಯೆಟ್ ಮೂಮೆಂಟ್ ಇತ್ತಲ್ಲ, ಅದು ನನಗೆ ಸ್ಟ್ರಾಂಗ್ ಅನಿಸುತ್ತೆ. ಮತ್ತು ಇನ್ನು 2-3 ಪಾರ್ಟ್ ನೀವು ಕ್ರಿಯೇಟಿವ್ ಪ್ರಾಪರ್ಟಿ ಇಟ್ಕೊಂಡು ಡಬ್ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಡು ಫ್ಲಿಪ್ಸ್ ಎಲ್ಲ ಮಾಡ್ತಲ್ಲ, ಬಟ್ ಅದರಲ್ಲಿ ಅವಳು ಹೈಲೈಟ್ ಆಗಿಲ್ಲ. ಹಾಂ ಸರ್. ಅರ್ಥ ಆಯ್ತು ನಿಮಗೆ ಏನು ಹೇಳ್ತಿದ್ದೀನಿ ಅಂತಂದರೆ? ಎಸ್. ಸೊ ಸ್ವಲ್ಪ ಅವಳನ್ನು ಹೈಲೈಟ್ ಮಾಡಬೇಕಿತ್ತು ಅಂತ ನನಗೆ ಅನಿಸ್ತು ಅಷ್ಟೇ. ಮತ್ತು ರೆಸ್ಟ್ ಕೊರಿಯೋಗ್ರಫಿ ಸ್ವಲ್ಪ ಓಕೆ, ಚೆನ್ನಾಗಿತ್ತು. ಪ್ರಾಪರ್ಟಿಯಲ್ಲಿ ಯೂಸ್ ಮಾಡ್ಕೊಂಡಿರೋ ಎವ್ರಿಥಿಂಗ್ ವಾಸ್ ಗುಡ್, ಬಟ್ ಅವಳನ್ನು ಹೈಲೈಟ್ ಮಾಡಬೇಕಿತ್ತು. ನೆಕ್ಸ್ಟ್ ಟೈಮ್ ಪ್ಲೀಸ್ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಂ ಸರ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಎಲ್ಲ ಸರ್ ನಮ್ಮ ಎಲ್ಲ 3 ಜನ ಜಡ್ಜಸ್ಸಿಗೆ ಆ್ಯಂಡ್ ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಬಂದಂತಹ ಈ 4-5 ಜನರಿಗೆ ಮಾತ್ರ ಒಂದು ಚಪ್ಪಾಳೆ ಎಲ್ಲರೂ ಜೋರಾಗಿ ಕೊಡಲಿ. ಅವ್ರು ಎಷ್ಟು ಕೆಲಸ ಕೊಟ್ಟಿದ್ರು ಅಷ್ಟನ್ನು ನೀಟಾಗಿ ನಗ್ನಗ್ತಾ ಕ್ಯೂಟಾಗಿ ಮಾಡಿ ಮುಗಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಟೀಮ್. ಬಾಯ್ಸಾ? ಏಯ್ ಯಾರಣ ಯಾಕಣ? ಎಲ್ಲರೂ ಬಾಯ್ಸ್ ಅದರಲ್ಲಿ ಇಲ್ಲ, 1 2 ಅನ್ಸುತ್ತೆ, 3. ಗಂಡು ಕುಲಕ್ಕೆ ಯಾಕ್ರೋ ಹಿಂಗೆ ಮಾಡ್ತೀರೋ ನೀವು? ಮೊದಲೇ ನಾವು ಹುಡುಗರಾಗಿದ್ರೆ ನಮ್ಮನ್ನು ನೋಡ್ತಾ ಇಲ್ಲ, ನೀವು ಅದ್ರಾಗ ಹುಡುಗಿರಾಗಿ ಬಂದ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಕಲ್ಲಾಗ್ತೀರಲ್ವ ನೀನೇ. ಇರಲಿ, ಚೆನ್ನಾಗಿ ಕಾಣ್ತಾ ಇದ್ದೀರಿ. ಅಕ್ಕಪಕ್ಕದವ್ರ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ನಡೆಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು, ವಿಶ್ ಆಲ್ ದಿ ಬೆಸ್ಟ್ ಸಾಕ್ಷಿ ಸ್ಯಾಲಿ. ಥ್ಯಾಂಕ್ ಯು. ಓಕೆ ಸೌಮ್ಯ, ಜಬರ್ದಸ್ತ್ ಪರ್ಫಾರ್ಮೆನ್ಸ್ಗಳನ್ನು ನೋಡಾದ ಮೇಲೆ ನನಗೂ ಒಂಚೂರು ರಿಲ್ಯಾಕ್ಸ್ ಬೇಕು ಅಂತ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ಕೂಡ ಒಂದು ಚಿಕ್ಕ ರಿಲ್ಯಾಕ್ಸ್ ಅನ್ನ ಕೇಳ್ತಾ ಇದೆ. ಮತ್ತೆ ನಾವು ಒಂಚೂರು ಹೊತ್ತು ಬಿಟ್ಟು ಬರೋಣ. ಸೊ ಆಡಿಯನ್ಸ್, ಪ್ಲೀಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಬರಲಿ ಜೋರಾದಂತಹ ಚಪ್ಪಾಳೆ. ಒಂದು ಪರ್ಫಾರ್ಮೆನ್ಸ್ಗಿಂತ ಒಂದೊಂದು ಪರ್ಫಾರ್ಮೆನ್ಸ್ಗಳು ನಮ್ಮ ಜಡ್ಜಸ್ಗಳ ತಲೆಯನ್ನು ಕೆಡಿಸ್ತಾ ಇದ್ರೆ ಮತ್ತೆ ಕರ್ನಾಟಕದ 10 ಸಿಟಿಗಳಿಂದ ಆಯ್ದಂತಹ 1000ಕ್ಕೂ ಅಧಿಕ ಪ್ರತಿಭೆಗಳ ಮಹಾಸಂಗಮದೊಂದಿಗೆ ಸಾಗುತ್ತಾ ಇರುವಂತಹ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ಸ್ಪಂದನ ವಾಹಿನಿ ಅರ್ಪಿಸ್ತಾ ಇರುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್ನ ಸೆಮಿಫಿನಾಲೆಯ ಮಹಾಯುದ್ಧದಲ್ಲಿ
ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ 10 ಕಿಲೋಮೀಟರ್ ತದನಂತರ ಒಂದೊಂದು ಭಾಷೆಗಳು ಬದಲಾಗ್ತಾ ಹೋಗ್ತವೆ. ಆ ಎಲ್ಲ ಭಾಷೆಗಳು ಕೂಡ ತಾಯಿ ಬೇರು ಕನ್ನಡವೇ ಆಗಿರುತ್ತೆ. ಆ ಎಲ್ಲ ಬೇರುಗಳನ್ನು ತನ್ನೊಳಗೆ ಹುದುಗಿಸಿಕೊಂಡಿರುವಂತಹ ಕನ್ನಡದ ಇನ್ನೊಂದು ಚಿಕ್ಕ ತಾಲೂಕು, ಆದರೂ ಈ ವರ್ಷ ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ಕಹಿ ಘಟನೆಯನ್ನು ಕೊಟ್ಟಂತಹ ಶಿರೂರಿನ ಪಕ್ಕದಲ್ಲಿರುವಂತಹ ಕುಮಟಾದ ಈ ಪ್ರತಿಭೆ ತನ್ನೂರಿನ ಕಹಿ ನೆನಪುಗಳನ್ನು ಮರೆಯ ಮಾಚಿಸಿಕೊಂಡು ನಿಮ್ಮೆದುರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇರುವಂಥದ್ದು. ಸೊ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸಮೀಕ್ಷಾ ಫ್ರಾಮ್ ಕುಮಟಾ. ಯುದ್ಧಗಳು ನಡೆಯೋದು ವಿಜಯಕ್ಕೋಸ್ಕರ, ವಿಜಯಗಳನ್ನು ಸಾಧಿಸೋದು ಇತಿಹಾಸಕ್ಕೋಸ್ಕರ. ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಜಾಗನೂ ಹುಟ್ಟಿತು, ಅವನು ಹುಟ್ಟಿದ. ನಾನ್ ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ, ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗಿರ್ತಾರ. ಬೆರಳ ಹಿಡಿದು ನಡೆಸಿದ ಮೊದಲ ಮಾತು ಕಲಿಸಿದ ಅವಳ ಮಾತೇ ವೇದ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಬೆಂಕಿ ಜೊತೆಗೆ ಪಳಗಿದ ಹಠವ ಹೊತ್ತು ತಿರುಗಿದ ಪಣವ ತೊಟ್ಟ ಯೋಧ. ಅಪ್ಪಣೆ ಕೊಡಿ ತಾಯಿ, ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಕೋತಿ ತಲಿನ ಅಷ್ಟೇ ಕಡ್ದಾಕ್ತೀನಿ. ತುಳುವ ಕಂಡವ ತೊಳೆದು ಕಡಿವ ಕಟ್ಟಿಗೆ ಬೆಲ್ಲಡೆದು ಹೆಜೆಯೊಳಗೆ ಭುಗಿಲೆತ್ತ ಭಯವನ್ನ ಪಡೆದು ಗಂಡದೆಯ ದಡ್ಡಾಗಿ ಮುನ್ನುಕ್ಕಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಸಿಡಿಸಿಡಿಲಂತೆ ಜಡಿತವನಂತೆ ಗರಗರ ಬಡಿವ ಹಠ ಚಡದಂತೆ ಎದುರಾರಿಲ್ಲದ ಉಗ್ರಂ ವೀರಂ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ, ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ, ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅದು ಜೋರಾದ ಚಪ್ಪಾಳೆ ಬರಲಿ. ಕರ್ನಾಟಕದ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದಂತಹ ರಾಣಿ ಚೆನ್ನಮ್ಮನ ಬಲಕೈ ಬಂಟ ಸ್ವಾತಂತ್ರ್ಯ ಸಂಗ್ರಾಮದ ಕನ್ನಡ ನಾಡಿನಲ್ಲಿ ಮುನ್ನುಡಿಯನ್ನು ಬರೆದಂತಹ ಸಂಗೊಳ್ಳಿಯ ರಾಜಣ್ಣನ ಒಂದು ಅದ್ಭುತವಾದಂತಹ ಕಥಾನಕವನ್ನು ಈ ಟೀಮ್ ನಮಗೋಸ್ಕರ ಪ್ರೆಸೆಂಟ್ ಮಾಡಿದೆ. ಒಂದು ಸ್ಪೆಷಲ್ ಅಲ್ಲದೆ ಇದ್ರೂ ಕೂಡ ಒಂದು ನೋವಿನ ವಿಚಾರವನ್ನು ಈ ವಾಹಿನಿಯ ಇವತ್ತಿನ ಈ ಸೆಮಿಫಿನಾಲಿಯಲ್ಲಿ ನಾನು ಹೇಳಲೇಬೇಕು ಅನಿಸುತ್ತೆ.
ಈ ವರ್ಷದ ವರುಣನ ಆರ್ಭಟ ಯಾವ ರೀತಿ ಇತ್ತು ಅಂತ ಹೇಳಿದರೆ ಅದನ್ನು ಸದಾ ಶಾಶ್ವತವಾಗಿ ನಮ್ಮ ನೆನಪಿನಲ್ಲಿ ಕರಾಳ ದಿನವನ್ನಾಗಿ ಬಿಚ್ಚಿಟ್ಟು ಹೋಗಿದೆ. ಅದು ಅಂತಹ ಕರಾಳ ದಿನಗಳಲ್ಲಿ ಒಂದು ನನ್ನ ಜಿಲ್ಲೆ ಉತ್ತರ ಕನ್ನಡದ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತದ ದುರಂತ. ಆ ಒಂದು ಗುಡ್ಡ ಕುಸಿತದಲ್ಲಿ ಸರಿಸುಮಾರು 9 ಜನ ಸಜೀವವಾಗಿ ಕಣ್ಮರೆಯಾಗಿ ಹೋಗ್ತಾರೆ. ಆ ಕುಟುಂಬದ ನೋವನ್ನು ನಾವು ಇವತ್ತು ನಮ್ಮ ಜಿಲ್ಲೆ ಮರೆಯೋದಕ್ಕೆ ಆಗ್ತಾನೇ ಇಲ್ಲ. ಅಂತಹ ನೋವಿನಲ್ಲಿಯೂ ಕೂಡ ನಮ್ಮೆಲ್ಲ ಶಾಲೆಗಳಿಗೆ ಸರಿಸುಮಾರು 23 ದಿನಗಳ ಕಾಲ ನಿರಂತರವಾದಂತಹ ರಜೆ, ಅದರ ಮಧ್ಯದಲ್ಲಿಯೂ ಕೂಡ ಈಗ ಪರೀಕ್ಷೆಯ ಮಹಾ ಒತ್ತಡ, ಇವೆಲ್ಲವನ್ನ ಇದ್ರೂ ಕೂಡ ಈ ಮಕ್ಕಳು ಇವತ್ತು ಇಲ್ಲಿಯ ತನಕ ಬಂದು ನಮ್ಮೆದುರಿಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದರೆ ಆ ನೋವನ್ನು ಮರೆಸಿಕೊಂಡು ಇರುವಂತಹ ಶಕ್ತಿಗೆ ಒಂದು ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರಲೇಬೇಕು ಅನ್ಸುತ್ತೆ. ಆ ಮರೆಯಾಗಿರುವಂತಹ 9 ಜನರಲ್ಲಿ 6 ಜನರನ್ನು ಹುಡುಕಿ ಕೊಟ್ಟಿದ್ದಾರೆ ಸರ್ಕಾರ. ಇನ್ನು 3 ಜನ ಕಣ್ಮರೆಯಾಗಿ ಹೋಗಿದ್ದಾರೆ. ಆ ಭಗವಂತ ಆ ಕುಟುಂಬಕ್ಕೆ ಇನ್ನಷ್ಟು ಶಕ್ತಿಯನ್ನ ಸಹಿಸಿಕೊಳ್ಳುವುದಕ್ಕೆ ಭರಿಸಲಿ ಅಂತ ಹಾರೈಸಿಕೊಳ್ತಾ ಸೊ ಪರ್ಫಾರ್ಮೆನ್ಸ್ಗೆ ಬರುವ ನೇರವಾಗಿ ಸುಮಿತ್ ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್? ಸಮೀಕ್ಷಾ ಕೊರಿಯೋಗ್ರಾಫರ್ ಬಂದಿದ್ದಾರೆ, ಪ್ಲೀಸ್ ಕರೀರಿ ಒಂದು ಸ್ಟೇಜಿಗೆ. ನಮಸ್ತೆ. ನಮಸ್ತೆ ಸರ್. ಸರ್, ಏನೋ ನನಗೆ ಏನೋ ಮಿಸ್ಸಿಂಗ್ ಅನಿಸ್ತಿದೆ ಕೊರಿಯೋಗ್ರಫಿಯಲ್ಲಿ. ಅಂದರೆ ಸರ್ ಇದು 15 ರೂಟೀನ್ ಆಗಿ ಎಲ್ಲ ಎಪಿಸೋಡಲ್ಲಿ ಕಾಸ್ಟ್ಯೂಮ್ಸ್ ಯಾಕೆ ಕೋ ಡಾನ್ಸರ್ಸ್ ಅಷ್ಟು ಚೆನ್ನಾಗಿದೆ, ಲೀಡ್ ಇದು ಅಷ್ಟು ಡಲ್ ಅನ್ನಿಸ್ತಿದೆ ನನಗೆ. ಮೇನ್ ಅದೇ ಸ್ಟಾರ್ಟಿಂಗ್ ಬಂದು ಎಂಟ್ರ್ ಆಗೋಗೆ ನನಗೆ ಅದೇ ಹಿಟ್ಟಾಯಿತು. ಅಷ್ಟು ತುಂಬ ಅರ್ಥ ಆಯ್ತಾ ನಿಮಗೆ ಏನು ಹೇಳ್ತಿದ್ದೇನಂತೆ? ಅದು ಬಿಟ್ಟರೆ ಈವನ್ ಎನರ್ಜಿ ಸಹ ಅವರು ಗೊತ್ತಾ ಇದ್ದಾರೆ, 2 ಜನ ಹಿಂದೆ ಇದ್ದವರು, ಯು ಬೋತ್. ಅವ್ರದ್ದು ಎನರ್ಜಿಗೆ ಅಷ್ಟು ನನಗೆ ಏನೋ ಮ್ಯಾಚ್ ಥರ ಅನ್ನಿಸ್ಲಿಲ್ಲ. somewhat was missing. ಗ್ರೂಪ್ ಫುಲ್ ಆನ್ ಎನರ್ಜಿ, ಕಂಟೆಸ್ಟೆಂಟ್ ಸೋಲೋ ಆ ಥರ ಪರ್ಫಾರ್ಮ್ ಮಾಡ್ತಿದ್ರು ಎಲ್ಲರೂ. ಮತ್ತೇನೋ ಆ ಆ್ಯಕ್ಟಿಗೆ ಈ ಥರದ್ದು ಹಿಪ್ ಹಾಪ್ ವೆಸ್ಟರ್ನ್ ಆ್ಯಕ್ಟಿಗೆ ಏನಾದರೂ ಒಂದು ಸ್ವಲ್ಪ ವಾವ್ ಇರಬೇಕಿತ್ತು ಅಂತ ನನಗೆ ಅನಿಸಿತ್ತು. ಅದು ಸಹ ಒಂದು ಸ್ವಲ್ಪ ಮಿಸ್ಸಿಂಗ್ ಇತ್ತು. ಓಕೆ, ಮೇನ್ ಕಾಸ್ಟ್ಯೂಮೇ ಅಲ್ಲಿ ಮೂಡ್ ಡಲ್ಲಾಗಿ ಹೋಯಿತು. ಕೋ ಡಾನ್ಸರ್ ಅವ್ರ ಕಾಸ್ಟ್ಯೂಮ್ಸ್ ನೋಡಿ, ಲೈಕ್ ಲೀಡಿಂಗ್ ಡ್ಯಾನ್ಸರ್ ಕಾಸ್ಟ್ಯೂಮ್ಸ್ ನೋಡಿ, ಎಸ್ ಅದು ಬಿಟ್ಟರೆ ಕೊರಿಯೋಗ್ರಫಿಗೆ ನಾನೇನು ಹೇಳಲ್ಲ, ಇಟ್ ವಾಸ್ ಗುಡ್. ಕಂಪೋಸ್ ಚೆನ್ನಾಗಿ ಮಾಡಿದ್ದೀರಾ, ಅವ್ರು ಆ ಥರನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇದೆಲ್ಲ ಮೈನಸ್ ಇರುತ್ತೆ, ಅದನ್ನು ಸಹ ನಾವು ಸ್ವಲ್ಪ ನೋಟಿಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಟೈಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೂರತ್ ಸರ್. ಹಾಯ್ ಸಮೀಕ್ಷಾ. ಹಾಯ್. ಫಸ್ಟ್ ಆಫ್ ಆಲ್ ನಾನು ಕೊರಿಯೋಗ್ರಾಫರ್ ಮತ್ತು ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಇಂಥ ಒಂದು ಟಫೆಸ್ಟ್ ಫಾರ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ವೇದಿಕೆಗೆ. ಯಾಕೆಂದರೆ ಇದರಲ್ಲಿ ಕಳ್ಳರಿ ಮೂಮೆಂಟ್ಸ್ ನನಗೆ ತುಂಬ ಕಾಣಲಿಕ್ಕೆ ಸಿಕ್ತು ಕೇರಳದು. ಆ್ಯಂಡ್ ಹುಡುಗರ ಜೊತೆ ಒಂದು ಹುಡುಗಿಯಾಗಿ ಪ್ಲಸ್ ಇನ್ನೂ 2 ಹುಡುಗಿಯರ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಫುಲ್ ಆನ್ ಎನರ್ಜೆಟಿಕ್ ಯುದ್ಧದ್ದು ಮೂಮೆಂಟ್ಸ್ ಅದು ಮಾಡಿರೋದು. ಯಾಕೆಂದರೆ ತುಂಬ ಜಾನರ್ ಆಫ್ ದ ಸ್ಟೆಪ್ಸ್ ಹೇಗಿತ್ತಂದರೆ ತುಂಬ ಎಕ್ಸ್ಟೆನ್ಷನ್ಸ್ ಇತ್ತು, ತುಂಬ ಎನರ್ಜಿ ಬೇಕು ಇದಕ್ಕೆ ಮಾಡಲಿಕ್ಕೆ. ಅದು ಮಾಡಿರೋದು ರಿಯಲಿ ಕಮೆಂಡೇಬಲ್ ಫಾರ್ ದ ಸೆಮಿಫಿನಾಲೆ. ನನಗೆ ಕೊರಿಯೋಗ್ರಾಫರ್ ಏನು ವರ್ಕ್ ಮಾಡಬೇಕಿತ್ತಂದರೆ ಸ್ಟೋರಿ ಟೆಲ್ಲಿಂಗ್. ಒಂದು ಸಂಗೊಳ್ಳಿ ರಾಯಣ್ಣ ಬಂದಾಗ ಅಲ್ಲಿ ಯುದ್ಧಕ್ಕೆ ಹೋಗೋದು, ಸಂಗೊಳ್ಳಿ ರಾಯಣ್ಣ ಬೇರೆಯವರಿಗೆ ಹುರಿದುಂಬಿಸೋದು, ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಆಶೀರ್ವಾದ ಪಡೆದು ಹೋಗೋದು, ಇದೆಲ್ಲ ಬಂದಿದ್ದರೆ ಡ್ಯಾನ್ಸಲ್ಲಿ ಒಂದು ವೇರಿಯೇಷನ್ಸ್, ಬೇರೆ ಸ್ಟೆಪ್ಸ್, ಬೇರೆ ಎಮೋಷನ್ಸ್ ಬರ್ತಾಯಿತ್ತು. ಅದು ಬಿಟ್ಟು ಬರೀ ಯುದ್ಧಕ್ಕೆ ಹೋಗೋದು, ಯುದ್ಧ ಮಾಡೋದು ಇದೇ ಆಯಿತು. ಸೊ ಆ ಸ್ಟೆಪ್ಸ್ ಎಲ್ಲ ಒಂದೇ ಥರ ಬಂತು. ಅದರಿಂದ ಈ ಪರ್ಫಾರ್ಮೆನ್ಸ್ ಸ್ವಲ್ಪ ಲ್ಯಾಗ್ ಆಯಿತು. ಅದು ಬಿಟ್ಟರೆ ಕಾಸ್ಟ್ಯೂಮ್ ವೈಸ್ ಅಫ್ಕೋರ್ಸ್ ಒಂದು ಯೋಧ ಅಂದ ತಕ್ಷಣ ಎದೆಪಟ್ಟಿ, ತೋಳ್ಪಟ್ಟಿ ಇದೆಲ್ಲ ಇದ್ದಾಗಲೇ ಅದು ಯೋಧನ ಒಂದು ಪವರ್ ಕಾಣೋದು. ಬಟ್ ಎನರ್ಜಿ ವೈಸ್ ದಿಸ್ ಗ್ರೂಪ್ ವಾಸ್ ಎಕ್ಸಲೆಂಟ್. ಓಕೆ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು. ಓಕೆ, ಸಾಕ್ಷಿ ಮೇಡಮ್. ಸೊ ಇಬ್ಬರು ಜಡ್ಜಸ್ ಹೇಳಿರೋ ಹಾಗೆ ನಂದು ಇನ್ನೊಂದು ಎಡಿಷನ್ ಏನಂದರೆ ಎಲ್ಲಿ ವರ್ಕ್ ಮಾಡ್ಬೋದು ಸಮೀಕ್ಷಾ ಅಂದರೆ ಎಕ್ಸ್ಪ್ರೆಷನ್ಸ್. ಸೊ ಅವಳು ತುಂಬ ಆನ್ ಆ್ಯಂಡ್ ಆಫ್ ಆಗ್ತಿತ್ತು ಅವಳ ಎಕ್ಸ್ಪ್ರೆಷನ್ಸಲ್ಲಿ. ಅವಳು ಮೂಮೆಂಟ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಎಕ್ಸ್ಪ್ರೆಷನ್ಸ್ ಅವಳು ಮಧ್ಯ ಬಿಡ್ತಾ ಇದ್ಲು. ಸೊ ಅದ್ರ ಮೇಲೆ ವರ್ಕ್ ಮಾಡಿಸ್ಬೇಕು. ಆ್ಯಂಡ್ ಅದು ಬಿಟ್ಟರೆ ಐ ಥಿಂಕ್ ಎವ್ರಿಥಿಂಗ್ ಎಲ್ಸ್ ವಾಸ್ ಗುಡ್. ಎನರ್ಜಿ ಚೆನ್ನಾಗಿತ್ತು. ಅವ್ರಿಗೆ ಹೇಳ್ಕೊಟ್ಟಿರೋದನ್ನ ಅವ್ರು 100% ನಿಭಾಯಿಸಿದ್ದಾರೆ. ದ ಎಂಟೈರ್ ಟೀಮ್ ಹ್ಯಾಸ್ ಡನ್ ಅ ಗುಡ್ ಜಾಬ್ ಅನ್ಸುತ್ತೆ. ಥ್ಯಾಂಕ್ ಯು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡೋಣ, ಫಿನಾಲೆಯ ಹಾದಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಟೀಮ್. ಬಿಗ್ ಯುದ್ಧಸ್ ಬಂದು ಹಾರಿಸ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್.
ಇದು ಟ್ವಿಸ್ಟರ್ಸ್ ಡಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್ ಸೆಮಿ ಫಿನಾಲೆ. ಸೊ ಕಾರ್ಯಕ್ರಮ ನಡೀತಾ ಉಂಟು. ಕಾರ್ಯಕ್ರಮ ನಡಿಬೇಕಾದ್ರೆ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಸ್ಪಾನ್ಸರ್ಸ್. ಇವತ್ತಿನ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿರುವಂತಹ ಹನ್ಸಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಹಾಗೆಯೇ ಸುಧಾ ಜ್ಯುವೆಲರ್ಸ್, ವಿಜಯ ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಟೋನಿ ಎಸ್ಟೇಟ್, ಹಾಗೆಯೇ ಇವತ್ತಿನ ವೆನ್ಯೂ ಪಾರ್ಟ್ನರ್ ಆಗಿರುವಂತಹ ನಮ್ಮ ಸೃಷ್ಟಿ ಗಾರ್ಡನ್ ಆಗಿರ್ಬೋದು, ಕಾಸ್ಟ್ಯೂಮ್ ಕಾಟೇಜ್ ಕಾಸ್ಟ್ಯೂಮ್ ನಮಗೆಲ್ಲರಿಗೂ ಕೂಡ ಬ್ಯೂಟಿಫುಲ್ ಆಗಿರುವಂಥ ಔಟ್ಫಿಟ್ಟನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಮ್ಯಾಂಗ್ಳೂರು PU ಕಾಲೇಜ್ ಇವರೆಲ್ಲರಿಗೂ ಕೂಡ ಬರಲಿ ಜೋರಾದಂತಹ ಚಪ್ಪಾಳೆ. ನಿಮ್ಮ ಸಹಕಾರದಿಂದ ನಮ್ಮ ಕಾರ್ಯಕ್ರಮ ಅತಿ ಅದ್ಭುತವಾಗಿ ನಡೀತಾ ಇದೆ. ಸೊ ಕಾರ್ಯಕ್ರಮ ನಡೀತದೆ. ಈಗ ಮತ್ತೊಂದು ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ನಮ್ಮ ಧನು ಫ್ರಮ್ ಚಿಕ್ಕಮಗಳೂರು. ಬರಲಿ ಜೋರಾದಂತಹ ಚಪ್ಪಾಳೆ. ಅಪ್ಪ ಅಮ್ಮ, ನನಗೆ ದುಡ್ಡು ಬಂದಮೇಲೆ ನಿಮ್ಮನ್ನ ರಾಜ ರಾಣಿ ಥರ ನೋಡ್ಕೋತೀನಿ. ಲವ್ ಮಗ, ನನ್ನ ಕೈ ಕಾಸು ಬರಲಿ, ನಿಮ್ಮನ್ನೆಲ್ಲ ರಾಯಲ್ ರಾಯಲ್ ಆಗಿ ನೋಡ್ಕೋತೀನಿ. ಹಣ 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 ಬಂದಾಗ ಮನುಷ್ಯ ಹೇಗೆ ಬೇಕಾದರೂ ಬದಲಾಗ್ತಾನೆ. ಆದರೆ ದುಡ್ಡೆಂಬ ಬಣ್ಣದ ಲೋಕದ ಮೋಹಕ್ಕೆ ಬಿದ್ದರೆ ಏನಾಗುತ್ತೆ ಗೊತ್ತಾ? ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಪ್ರೇಮ ಕನಸಾಯ್ತಲ್ಲ, ಬಣ್ಣ ಮಾಸಿ ಹೋಯ್ತಲ್ಲ, ಎಲ್ಲ ಮೋಸವಾಯ್ತಲ್ಲ. ಏಕಾಂಗಿ ನಾನಮ್ಮ, ಪ್ರೇಮಾಂಗಿ ನಾನಮ್ಮ, ಅಪ್ಪ ಅಮ್ಮ ಇಲ್ಲಮ್ಮ, ನಿನ್ ಬಿಟ್ರೆ ನನಗ್ಯಾರಮ್ಮ ಯಾರಮ್ಮ. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಲೋ ಮಗ, ನಿಮ್ಮಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ನಿನ್ನ ನೋಡ್ಬೇಕಂತ ಇದ್ದಾರೆ, ಬೇಗ ಬಾರೋ. ಅಯ್ಯೋ ಹೌದಾ, ಬಂದೆ. ಆಸ್ಪತ್ರೆಯಲ್ಲವ್ರಾ? ನಂಗೆ ಈಗ ಬರೋಕ್ಕಾಗಲ್ಲ. ಎಷ್ಟು ದುಡ್ಡು ಬೇಕು ಕೇಳಿ, ಕಳಿಸ್ಕೊಡ್ತೀನಿ. ಯಾಕೆ ನೀನು ಮುಂಚೆ ಥರ ನನಗೆ ಟೈಮೇ ಕೊಡ್ತಾ ಇಲ್ಲ? ನನಗಿಂತ ನಿನಗೆ ದುಡ್ಡೇ ಮುಖ್ಯನಾ? ಹೌದು ಕಣೆ, ನಂಗೆ ದುಡ್ಡೇ ಎಲ್ಲ. ದುಡ್ಡಿದ್ರೆ ನೀನಲ್ಲ, ನಿನ್ನಂಥ 1000 ಹುಡುಗಿರು ಬರ್ತಾರೆ. ಹಾಗೆ ಪ್ರೀತಿ ಸತ್ತೋಯ್ತಾ, ಸಾಧ್ಯ ಇಲ್ಲ ಅಸಾಧ್ಯ ಎಲ್ಲ, ಸಾಯೋದಿಲ್ಲ ಈ ಪ್ರೀತಿ. ಹೇ ಲೋಕ ನಿಂತೋಯ್ತಾ, ಸೂರ್ಯ ಯಾಕೆ ಚಂದ್ರ ಯಾಕೆ ನೀನೇ ನನ್ನಾಕೆ. ನೀನೊಂದ್ಸಲಿ ನನ್ನ ಬಿಟ್ಟು ಹೋದ್ರೆ ನಾನಿನ್ ಯಾವತ್ತೂ ನಿನಗೆ ಸಿಗಲ್ಲ. ಹರಿ ಹೋದ ಚಿಟ್ಟೆಯ ನಿನ್ನ ಮನಸ್ಸಲ್ಲಿ ಏನಿತ್ತೆ, ಮನಸ್ಸಲ್ಲಿ ನಾನಿಲ್ವಾ, ನಿನಗೆ ಮನಸ್ಸೇ ಇಲ್ವಾ, ಮೋಸ ಮಾಡೋಕೆ ನಿಂಗೆ ಬೇರೆ ಯಾರು ಸಿಗಲಿಲ್ವಾ. ಅಮ್ಮ,
ನಿಮ್ಮಪ್ಪ ಇದ್ದಾಗಂತೂ ಬಂದಿಲ್ಲ, ಇವಾಗ ಬಂದು ಏನು ಮಾಡ್ತೀಯಾ? ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತಾನೆ ಅಂತಿರ್ತೀಯ. ಹೋಗು, ಆ ದುಡ್ಡಿನ ಜೊತೆನೇ ಇರು. ನೀನೊಂದ್ಸಲಿ ನನ್ನ ಬಿಟ್ಟು ಹೋದ್ರೆ ನಾನಿನ್ ಯಾವತ್ತೂ ನಿನಗೆ ಸಿಗಲ್ಲ. ಪ್ರೇಮಾಗಿ ನಾನಮ್ಮ, ಪ್ರೇಮಾಗಿ ನಾನಮ್ಮ, ಅಪ್ಪ ಅಮ್ಮ ಎಲ್ಲಮ್ಮ, ನಿನ್ ಬಿಟ್ರೆ ನನಗ್ಯಾರಮ್ಮ. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕೇ ಹೊರತು ದುಡ್ಡು ನಮ್ಮನ್ನು ಸಂಪಾದನೆ ಮಾಡಬಾರ್ದು. ಅದೇ ದುಡ್ಡನ್ನ 4 ಜನಕ್ಕೆ ಸಹಾಯ ಮಾಡಿದ್ರೆ ನಿನ್ನ ಜೀವನ ಪುನೀತವಾಗುತ್ತೆ ಅನ್ನೋದನ್ನು ಯಾವತ್ತಿಗೂ ಮರಿಬೇಡ. ಇವ್ರು ಯಾವಾಗ ಸ್ಟೇಜಿಗೆ ಬಂತು ನಂಗೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ಭಯ ಶುರು ಆಗುತ್ತೆ, ಎಲ್ಲಿಂದ ಬಿದ್ದೋಗ್ತಾರ ಅಂತ. ಸೊ ವಂಡರ್ಫುಲ್ ಕಾನ್ಸೆಪ್ಟ್ ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಬೈ ನಮ್ಮ ಧನು. ಸೊ ಧನು ಈಗ ಜಡ್ಜಸ್ ಹತ್ರ ಕೇಳ್ಕೊಂಡು ಬರುವ, ಹೆಂಗೆ ಅನ್ನಿಸ್ತು ಅವರಿಗೆ ಒಂದು ಪರ್ಫಾರ್ಮೆನ್ಸ್? ಓವರ್ ಟು ಸುಮಿತ್ ಸರ್, ನಿಮ್ಗೆ ಹೇಗಾಯಿತು? ಧನು ಸರ್ ತುಂಬ ಚೆನ್ನಾಗಿತ್ತವ ಪರ್ಫಾರ್ಮೆನ್ಸ್. ಥ್ಯಾಂಕ್ಸ್ ಸರ್. ಗ್ರೂಪ್ ಹಿಂದೆಗಡೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಗ್ರೂಪ್, ಅದು ಯಾರು ಸಹ ಗ್ರೂಪ್ ಥರ ಅನಿಸಿಲ್ಲ, ಎಲ್ಲ ಸೋಲೋ ಆರ್ಟಿಸ್ಟ್ ಥರ ಕಾಣ್ತಿದ್ದಾರೆ, ಅಷ್ಟು ಎನರ್ಜಿ ಆಗಿತ್ತು. ಅವನ ಹೆಸರೇನು? ಸಾತ್ವಿಕ್ ಅವರು, ನಮ್ಮ ಎಲ್ರಿಗೂ ಗೊತ್ತಿರುವಂತಹ ಮುಖ, ಟಿವಿಯಲ್ಲೆಲ್ಲ ನೋಡಿಕೊಂಡು. ಎಸ್ ಅದೇ ನೋಟಿಸ್ ಮಾಡಿದೆ, ಆ ಪರ್ಫಾರ್ಮೆನ್ಸ್ ಆ ಥರ ನಿಂತು. ಈವನ್ ನಿಮ್ಮ ಹಿಂದೆ ಇದ್ದವರು ಶಶಾಂಕ್ ಎಲ್ಲ DKD ಕಂಟೆಸ್ಟೆಂಟ್ಸ್ ಇಲ್ಲೇ ಇದ್ದಾರಂತ. ಎಲ್ಲ ಒಂದೇ ವೇದಿಕೆಯಲ್ಲಿ ಇವತ್ತು ಬಂದಿದ್ದಾರೆ. ಸಾತ್ವಿಕ್ ಆಗಿರ್ಬೋದು, ಶಶಾಂಕ್ ಆಗಿರ್ಬೋದು, ಹೋಲ್ ಟೀಮ್, ನಮ್ಮ ಹೋಲ್ ಟೀಮ್ ಸೂಪರ್ ಎನರ್ಜಿ ಕಾನ್ಸೆಪ್ಟ್. ನೀವು ಈಗ ಜನ್ರೇಷನ್ಗೆ ಬೇಕಿದ್ದ ಕಾನ್ಸೆಪ್ಟೇ ಮಾಡ್ಕೊಂಡು ಬಂದಿರ, ಆ ಥರನೇ ಎಕ್ಸಿಕ್ಯೂಟ್ ಸಹ ಮಾಡಿದ್ದೀರಾ. ಓವರಾಲ್ ತುಂಬ ಚೆನ್ನಾಗಿತ್ತು, ಏನು ಮಾತಿಲ್ಲ. ಆ ಒಂದು ಆ್ಯಕ್ಟಿಂಗ್. ಧನು ಸರ್ ಈಗ ಆ್ಯಕ್ಟಿಂಗೇ ಮಾಡ್ತಿದ್ಯಾ? ಈಗ ಆ್ಯಕ್ಟಿಂಗೇ ಮಾಡ್ತಿದ್ಯಾ? ಇಲ್ಲ ಎಸ್, ಅವಂತರ ಒಂದು ಹೀರೋ ಕ್ವಾಲಿಟಿ ಇದೆ. ಓಕೆ ಎಸ್, ಸೊ ಅದನ್ನು ಇನ್ನೂ ಇಂಪ್ರೂವ್ ಮಾಡಿ ಫೈನಲ್ಸ್ ಇಯರ್ ಇನ್ನು ಸಮಥಿಂಗ್ ನ್ಯೂ ತೊಗೊಂಡು ಬನ್ನಿ. ಎಸ್, ವಿನ್ ಆಗ್ಬೋದು, ಆ ಕ್ವಾಲಿಟಿ ಇದೆ ನಿಮ್ಮದು. ಓಕೆ ಎಸ್, ಆಲ್ ದ ಬೆಸ್ಟ್. ಏನು ಹೀರೋ ಆಗ್ತೀಯ, ಡಾನ್ಸರ್ ಆಗ್ತೀಯ? ಹೀರೋ. ಹೀರೋಯಿನ್ ಯಾರು ಆಗ್ಬೋದು? ಸಾಕ್ಷಿ ಆಗ್ಬೋದಾ? ಆಯಿತು. ಓಕೆ, ಸಾಕ್ಷಿ ಅವರೇ ಹೇಗನ್ನಿಸ್ತು? ಸೊ ನನಗೆ ಮೆಸೇಜ್ ತುಂಬ ಇಷ್ಟ ಆಯಿತು. ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕು ಹೊರತು ದುಡ್ಡು ನಮ್ಮನ್ನ ಸಂಪಾದನೆ ಮಾಡಬಾರ್ದು ಅನ್ನೋದನ್ನ ಅವ್ರು ತೋರಿಸಿದ್ರಲ್ಲ. ಕಾನ್ಸೆಪ್ಷನ್ ಅದೇನಿತ್ತು ಅದನ್ನು ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡಲೇಬೇಕು. ತುಂಬ ಕಾಂಪ್ಲೆಕ್ಸ್ ಆಗಿತ್ತು ಕೊರಿಯೋಗ್ರಫಿ. ಈಸಿ ಸಿಂಪಲ್ ಇಟ್ಟಿಲ್ಲ ಅವರು, ಯಾವುದನ್ನು ಕಾಂಪ್ಲೆಕ್ಸ್ ಆಗಿರೋದನ್ನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಿರೋರು ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಧನುಗೆ ಅಂತ ಹೇಳಬೇಕು. ಆ್ಯಂಡ್ ಧನುಗೆ ಇವತ್ತಿಂದ ನಾನು ಸೂಪರ್ ಸ್ಟಾರ್ ಧನು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸುಮಿತ್ ಸರ್ ಹೇಳಿದ್ರು ಹೀರೋ ಆಗೋ ಕ್ವಾಲಿಟೀಸ್ ಇದೆ ಅವನಲ್ಲಿ ಅಂತ. ಸೊ ನನಗೂ ಕೂಡ ಅದೇ ಅನಿಸುತ್ತೆ. ಆ್ಯಂಡ್ ಎಂಟೈರ್ ಟೀಮ್ ತುಂಬ ಅಂದರೆ ಸ್ಟ್ರಾಂಗ್ ಅನಿಸ್ತು ನನಗೆ ಆ್ಯಸ್ ಅ ಪರ್ಫಾರ್ಮೆನ್ಸ್ ಇದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು. ಅದೇ ಒಂದು ವಿಷಯ ಹೇಳಬೇಕು, ಇಲ್ಲಿ ಇವರು ಡಾನ್ಸ್ ಮಾಡಬೇಕಾದ್ರೆ ಸಾತ್ವಿಕ್ ಆ್ಯಂಡ್ ಅದರ್ಸ್ ಎಲ್ಲ ಆ ಕಡೆ ಹೋದರು. ಅಲ್ಲಿಂದ ಒಂದು ಸಪೋರ್ಟ್ ಮಾಡ್ತಿದ್ದ, ಯು ಕ್ಯಾನ್, ದಟ್ ಈಸ್ ವೆರಿ ನೈಸ್. ಸಣ್ಣ ಮಕ್ಕಳಾದರೂ ಇವರು ಏನು ದೊಡ್ಡವರಲ್ಲ. ಐ ಥಿಂಕ್ ಒಂದು ಎಷ್ಟು ವರ್ಷ ನಿಮಗೆ? 10 ಇಯರ್ಸ್ ಒಳಗಡೆ. ಬಟ್ ದ್ಯಾಟ್ ಇನ್ನೊಬ್ಬ ನನ್ನ ಟೀಮಿನವ ಬೆಳಿಬೇಕನ್ನೋ ಒಂದು ಭಾವನೆ ಇದೆ ಅಲ್ಲ. ವೆರಿ ನೈಸ್ ಸಾತ್ವಿಕ್. ಎಸ್, ಸೊ ಓವರ್ ಟು ಸೂರಜ್ ಸರ್. ಹಾಯ್ ಧನುಷ್. ಹಾಯ್ ಸರ್. ಆ್ಯಕ್ಚುಲಿ ನಾವು ಆಲ್ರೆಡಿ ಹೇಳಿದ್ದೇವೆ, ಈ ಸೆಮಿಫಿನಲಲ್ಲಿರುವ ಚಾಲೆಂಜೇ ಗ್ರೂಪ್ ರೌಂಡಲ್ಲಿ ಕೊರಿಯೋಗ್ರಫಿ, ಕಂಟೆಸ್ಟೆಂಟ್ಸ್ ಮತ್ತು ಗ್ರೂಪ್ ಈ ಮೂವರದ್ದು ಎಫರ್ಟ್ ನೋಡಿ ನಾವು ಇವತ್ತು ಜಡ್ಜ್ಮೆಂಟ್ ಕೊಡ್ತಿದ್ದೇವೆ. ಸೊ ಇದರಲ್ಲಿ ಕೊರಿಯೋಗ್ರಾಫರ್ ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ. ಸೊ ಕ್ಯಾನ್ ವಿ ಹ್ಯಾವ್ ದ ಕೊರಿಯೋಗ್ರಾಫರ್ ಆನ್ ಸ್ಟೇಜ್ ಪ್ಲೀಸ್? ಶರತ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್, ವಂಡರ್ಫುಲ್ ಕೊರಿಯೋಗ್ರಫಿ. ನಾನು ನನ್ನ ಡ್ಯಾನ್ಸ್ ಲೈಫಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ನ ಫಸ್ಟ್ ಟೈಮ್ಗೆ ನೋಡ್ತಿದ್ದೇನೆ.
ಅಂದರೆ ಒಂದು ದುಡ್ಡಿಗೆ ಒಂದು ಅಂದರೆ ಅದಕ್ಕೆ ಜೀವ ಇರಲ್ಲ, ಅದಕ್ಕೆ ಒಂದು ಡ್ಯಾನ್ಸ್ ಮುಖಾಂತರ ಜೀವ ಕೊಟ್ಟು ಅದು ನಮ್ಮ ಲೈಫಲ್ಲಿ ಯಾವ ಥರ ಪ್ಲೇ ಮಾಡುತ್ತೆ ಅನ್ನೋದು ನೀವು ಇವತ್ತು ಕೊರಿಯೋಗ್ರಫಿ ಮುಖಾಂತರ ತೋರಿಸಿದ್ರ. ಅದಕ್ಕೆ ಒಂದು ಒಳ್ಳೆ ಕ್ರಿಯೇಟಿವ್ ಮೈಂಡ್ ಬೇಕು. ಹ್ಯಾಟ್ಸ್ ಆಫ್ ಟು ಯು ಶರತ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಕಾನ್ಸೆಪ್ಟ್. ಆ್ಯಂಡ್ ನನಗೆ ಇನ್ನೊಂದು ಇಲ್ಲಿ ಧನು ಬಗ್ಗೆ ಹೇಳಬೇಕಂದ್ರೆ, ಸಾತ್ವಿಕ್ ಆಲ್ರೆಡಿ ಕರ್ನಾಟಕದಲ್ಲಿ ಒಂದು ನೋನ್ ಡ್ಯಾನ್ಸರ್ ಆ್ಯಂಡ್ ವೆರಿ ಗುಡ್ ಟ್ಯಾಲೆಂಟ್, ಎಲ್ರಿಗೂ ಗೊತ್ತಿದೆ ಅವನ ಜೊತೆ ಆಪೋಸಿಟ್ ಕ್ಯಾರೆಕ್ಟರ್ ಆಗಿ ಧನು ಇಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಅಷ್ಟೇ ಈಕ್ವಲ್ ಫೈಟ್ ಮಾಡಿರೋದು ಅವನ ಈಕ್ವಾಲಿಟಿ ಆಫ್ ದ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ. ವೆರಿ ಗುಡ್ ಧನು ಆನ್ ದ್ಯಾಟ್. ಥ್ಯಾಂಕ್ ಯು ಸರ್. ಎಸ್. ಆ್ಯಂಡ್ ಗ್ರೂಪ್ ಬಗ್ಗೆ ಹೇಳಬೇಕಂದ್ರೆ ವಂಡರ್ಫುಲ್ ಆಗಿ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರೂ ವೆಲ್ ಕೋಆರ್ಡಿನೇಟೆಡ್. ನನಗೆ ಕಾಸ್ಟ್ಯೂಮಿಂದ ಹಿಡಿದು ಕೊರಿಯೋಗ್ರಫಿ, ಎಕ್ಸಿಕ್ಯೂಷನ್ಸ್, ಪರ್ಫಾರ್ಮೆನ್ಸ್, ರಿಸ್ಕ್ ಫ್ಯಾಕ್ಟರ್, ಇವತ್ತು ಕೆಲವೊಂದು ಸ್ಟೆಪ್ ಎಷ್ಟು ರಿಸ್ಕ್ ಇತ್ತಂದರೆ ಅದು ಪರ್ಫೆಕ್ಟ್ ಬಂದರೆ ಔಟ್ ಆಫ್ ಔಟ್, ಅದು ಮಿಸ್ ಹೊಡೆದ್ರೆ ನೀವು ಝೀರೋ ಅಷ್ಟೇ. ಅಷ್ಟು ರಿಸ್ಕನ್ನು ಪರ್ಫೆಕ್ಟಾಗಿ ತೊಗೊಂಡೋದಕ್ಕೆ ಹ್ಯಾಟ್ಸ್ ಆಫ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿಸ್ ಟೀಮ್. ಗುಡ್ ಲಕ್. ಥ್ಯಾಂಕ್ ಯು. ಎಸ್, ಸೆಮಿಫಿನಾಲ್ ಅಲ್ಲಿ ಕುತ್ಕೊಂಡು ನಮಗೇನೆ ಭಯ ಶುರುವಾಗಿದೆ. ಇನ್ನು ಫಿನಾಲೆಗೆ ಬಂದಿದ್ರೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಎಸ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್ ಹೀರೋ. ಬಾಯ್ ಬಾಯ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಅದೆಷ್ಟು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಇನ್ನಷ್ಟು ಪರ್ಫಾರ್ಮೆನ್ಸ್ಗಳು ಬಾಕಿ ಇದೆ, ಅದನ್ನೆಲ್ಲ ನೋಡಬೇಕಾದ್ರೆ ಈಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ ತೆಗೆದುಕೊಳ್ಳುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಮತ್ತೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಸೆಮಿಫಿನಾಲಿಗೆ ಪ್ರೀತಿಯ ಸ್ವಾಗತವನ್ನು ಕರ್ನಾಟಕಕ್ಕೆ ಬಯಸಿಕೊಳ್ಳುತ್ತಾ ಈ ಅದ್ಭುತವಾದಂತಹ ಸಂಗೀತದ ಪಯಣದಲ್ಲಿ, ಈ ನೃತ್ಯದ ಮಹಾಸಮರದಲ್ಲಿ ಜಡ್ಜಸ್ ನಿಮಗೋಸ್ಕರ ಒಂದು ಸ್ಪೆಷಲ್ ಸರ್ಪ್ರೈಸ್ ಕಾಯ್ತಾ ಇದೆ. ಆ ಸರ್ಪ್ರೈಸ್ ಏನು ಅಂತ ಹೇಳಿದರೆ, ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಸಿಟಿ ಆಡಿಷನ್ ಪ್ರಾರಂಭವಾದಾಗ ಕರ್ನಾಟಕದಿಂದ ಮಾತ್ರ ಅಲ್ಲ, ನಮಗೆ ಸೌದಿ ಅರೇಬಿಯಾದಿಂದ ಒಂದು ಕಂಟೆಸ್ಟೆಂಟ್ ಬಂದು ನಮ್ಮ ಉಡುಪಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಆ ಪಾರ್ಟಿಸಿಪೇಟ್ ಮಾಡಿದ್ದು ಮಾತ್ರ ಅಲ್ಲ, ಡೈರೆಕ್ಟಾಗಿ ಗೋಲ್ಡನ್ ಬಜರನ್ನು ಪಡೆದು ಮಹಾಯುದ್ಧಕ್ಕೆ ಬರಬೇಕಿತ್ತು. ಆದರೆ ಮತ್ತೆ ಪುನಃ
ಸೌದಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದ್ರಾಗಿ ಅವಳು ಕಾಂಪಿಟೇಷನನ್ನು ರಿಯಾಲಿಟಿ ಶೋನ ಕಂಟಿನ್ಯೂ ಮಾಡಲಿಲ್ಲ. ಆದರೆ ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ನ ಮೇಲಿರುವಂತಹ ಪ್ರೀತಿಯಿಂದ ಮತ್ತೆ ನಾನು ನಮ್ಮ ಸ್ಪಂದನ ವಾಹಿನಿಯಲ್ಲಿ ಬರಬೇಕು, ನಮ್ಮ ಕರ್ನಾಟಕದ ಎದುರುಗಡೆಗೆ ತನ್ನ ಪ್ರತಿಭೆಯನ್ನು ತೋರಿಸಬೇಕು ಅಂತ ಹೇಳಿ ಸೌದಿಯಿಂದ ಇಲ್ಲಿಯ ತನಕ ಪಯಣ ಮಾಡಿ ಕರ್ನಾಟಕದ 7 ಕೋಟಿ ಜನರ ಹೃದಯವನ್ನು ಗೆಲ್ಲೋದಿಕ್ಕೆ ಶ್ರೇಯಾ ಶ್ರೀಕುಮಾರ್ ಮತ್ತೆ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾಳೆ. ಸೊ ಹಾಗಾಗಿ ಕರ್ನಾಟಕ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದ ವೆರಿ ಸ್ಪೆಷಲ್ ಕಂಟೆಸ್ಟೆಂಟ್ ಶ್ರೇಯಾ ಶ್ರೀಕುಮಾರ್ ಫ್ರಮ್ ಸೌದಿ ಅರೇಬಿಯಾ. చెప్పాలి ನನ್ನ ಮನಸ್ಸು ಹಾಡಿದ ತಿತ್ಲಿ ತಿತ್ಲಿ ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ ನನ್ನ ಮನಸ್ಸು ಹಾಡಿದ ತಿತ್ಲಿ ತಿತ್ಲಿ ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ ಸುತ್ತಲೂ ನಿಂತಿರೋ ನೇಚರನ್ನ ನೆತ್ತಿಗೆ ಮಾಡು ನೀ ಸ್ಟಿಕ್ಕರನ್ನ ರನ್ನ 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 ಐಫಿಲ್ ಉಟ್ಟವರನ್ನ ಹತ್ತಿ ನಾವು ಮುತ್ತಾಡೋಣ ಹೈಕೊಂದು ಲೆಕ್ಕನ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ. ಓಕೆ ಶ್ರೇಯಾ, ವೆಲ್ಕಮ್ ಟು ಒನ್ಸ್ ಅಗೇನ್ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್. ಸೊ ಬರಲಿ ಒಂದು ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ ಬರಲಿ. ಬಿಕಾಸ್ ಒಂದು ಡೆಡಿಕೇಶನ್, ಒಂದು ಶ್ರದ್ಧೆ, ಒಂದು ಪ್ರೀತಿ ಎನ್ನುವಂಥದ್ದು ಸಾಗರದ ಆಚೆಯಿಂದ ಮತ್ತೆ ನಮ್ಮ ತಾಯ್ನಾಡಿಗೆ ಕರೆದುಕೊಂಡು ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ, ನಮ್ಮ ತ್ರಿಮೂರ್ತಿಗಳಾಗಿರುವಂತಹ ನಿರ್ಣಾಯಕರು ಆ್ಯಂಡ್ ಸ್ಪಂದನ ವಾಹಿನಿ. ಈ ಕಾರ್ಯಕ್ರಮವನ್ನು, ಈ ರಿಯಾಲಿಟಿ ಶೋನ ಸಾಗರದ ಆಚೆಗೆ ನಿಮ್ಮೆಲ್ಲರ ಪರಿಶ್ರಮದಿಂದ ಕೊಂಡೊಯ್ದಿದ್ದೀರಿ. ಹಾಗಾಗಿ ನಮ್ಮ ತಂಡ, ನಮ್ಮ ಟೀಮಿನ ಹುಡುಗಿ ಸೌದಿಯಿಂದ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮೆದುರಿಗೆ ಒಂದು ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಸಂದೀಪ್ ಸರ್ ಇಲ್ಲೇ ಇರಬೇಕು. ತುಂಬ ಈಸಿ ಅಲ್ಲ. ಲೈವ್ಲಿ ಡೈಲಿ ವೀಕ್ಲಿ ಕ್ಲಾಸಿಗೆ ಬಂದು ಟ್ರೈನ್ ಆಗೋದು ಒಂದು ಸೈಡ್ ಆದರೆ ಆನ್ಲೈನಲ್ಲಿ ಸೌದಿಯಲ್ಲಿ ಇದ್ದುಕೊಂಡು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿ ಈ ರೇಂಜಿಗೆ ಟ್ರೈನ್ ಆಗಿದ್ದಾಳೆ ಅಂತ ಹೇಳಿದರೆ ಇವಳ ಡೆಡಿಕೇಶನ್ಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ. ಓಕೆ, ಏನು ರಿಸಲ್ಟ್ ಎಲ್ಲ ನಮಗೆ ಸಂಬಂಧ ಇಲ್ಲ. ಕನ್ನಡ ಬರುತ್ತೆ, ದೇವರು ಒಳ್ಳೇದು ಮಾಡಲಿ, ನನಗೆ ಹಿಂದಿ ಬರೋದಿಲ್ಲ ಅಂಥೇಳಿ. ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತೇಳಿ ಡೈರೆಕ್ಟಾಗಿ ಸೂರಜ್ ಸರ್. ಡು ಯು ನೋ ಕನ್ನಡ ಆರ್ ತುಳು? ಕನ್ನಡ. ಯು ನೋ ಕನ್ನಡ, ಓಕೆ ಫೈನ್. ಶ್ರೇಯಾ, ಈ ವೇದಿಕೆ ಮಿಸ್ ಆಗ್ತಿದೆ, ಹೆಂಗೆ ಅನಿಸ್ತಿದೆ ಅದು ಹೇಳಿ ನನಗೆ. ತುಂಬ ಬೇಜಾರು ಅನಿಸ್ತಿದೆ, ಯಾಕಂದರೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ನಮಗೆ ನಮ್ಮ ಸ್ಕೂಲ್ ಸೌದಿ ಅರೇಬಿಯಾದಲ್ಲಿ ಇರೋದು, ಸೊ ಅಲ್ಲಿ ಕಲಿಯೋ ಕಾರಣ ಇಂಡಿಯಾ ಬಿಟ್ಟು ಹೋಗಬೇಕು. ಮತ್ತು ಆಡಿಷನ್ಸ್ ಆದ ಕೂಡ ಸೆಲೆಕ್ಟ್ ಆದಾಗ ತುಂಬ ಖುಷಿಯಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್. ನಿಮ್ಮ ಸೌದಿ ಅಥವಾ ಎಲ್ಲರ ಸಪೋರ್ಟಿಂದ ಮುಂದಕ್ಕೆ KBD ಇನ್ ಚಾನ್ಸ್ ಸೌದಿಯಲ್ಲಿ ಮಾಡಿದರೆ ನೀವೆಲ್ಲರೂ ಬರಬೇಕಲ್ಲಿ, ಓಕೆ ಅಂತ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗಲಿ ಅಂತ ನಾನು ಕೇಳ್ತೀನಿ. ಬಟ್ ಟುಡೇಸ್ ಪರ್ಫಾರ್ಮೆನ್ಸ್, ಇಸ್ ಇಟ್ ಆ್ಯನ್ ಆನ್ಲೈನ್ ಕೊರಿಯೋಗ್ರಫಿ? ಆನ್ಲೈನ್. ಎಸ್, ಎಕ್ಸಲೆಂಟ್. ನೀವು ಒಂದು ಆನ್ಲೈನ್ ಮುಖಾಂತರ ಡ್ಯಾನ್ಸ್ನ ಕಲಿತು ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಹ್ಯಾಟ್ಸ್ ಆಫ್ ಟು ಯು. ಇನ್ ಚಾನ್ಸ್ ಇಫ್ ಯು ಗೆಟ್ ಆನ್ ಆಪರ್ಚುನಿಟಿ ಟು ಕಮ್ ಬ್ಯಾಕ್, ಪ್ಲೀಸ್ ಡೂ ಕಮ್ ಆ್ಯಂಡ್ ವಿಸಿಟ್ ಅವರ್ ರಿಯಾಲಿಟಿ ಶೋ ಆ್ಯಂಡ್ ಗಿವ್ ಯು ಅ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಸಾಕ್ಷಿ ಮೇಡಮ್. ಹಾಯ್ ಶ್ರೇಯಾ. ಹಲೋ.
ಸೊ ಶ್ರೇಯಾ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಗೊತ್ತಾಗ್ತಿದೆ. ಆನ್ಲೈನಲ್ಲಿ ಡಾನ್ಸ್ ಕಲಿತು ಈ ಥರ ಒಂದು ಪರ್ಫಾರ್ಮೆನ್ಸ್ ಮಾಡೋದು ನಮ್ಮ ಈ ವೇದಿಕೆಯಲ್ಲಿ ಇಟ್ಸ್ ನಾಟ್ ಸೊ ಈಸಿ ಅನಿಸುತ್ತೆ ನನಗೆ. ಸೊ ಶಿ ಈಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಆ್ಯಂಡ್ ಯು ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಪೊಟೆನ್ಷಿಯಲ್ ಅಂತ ನನಗನ್ಸುತ್ತೆ. ವೆರಿ ಗುಡ್ ವಿತ್ ಯುವರ್ ಎಕ್ಸ್ಪ್ರೆಷನ್ಸ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಇನ್ನೊಬ್ಬರ ಹತ್ರ ನಾನು ಕೇಳೋದಿಲ್ಲ, ನೀನು ಕೇಳಿದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೇನೆ. ಇನ್ನೊಬ್ಬರು ಜಡ್ಜಸ್ ಯಾರಂತ ಗೊತ್ತಾಯ್ತಾ? ಓಕೆ, ಸುಮಿತ್ ಸರ್ ಹತ್ರ ನೀನೇ ಕೇಳಿಬಿಡು ಒಂದ್ಸರಿ. ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತೇಳಿ ಸುಮಿತ್ ಸರ್ ಹತ್ರ ನೀನೇ ಕೇಳಿಬಿಡು ಅಂತೇಳಿ. ಹೇಗಿತ್ತು ಸರ್? KBDಗೆ ಒಂದು ಹೀರೋ ಅಂತ ಆಲ್ರೆಡಿ ಹೇಳಿದೆ, ಧನು. ಒಂದು ಹೀರೋಯಿನ್ಸ್ ಸಿಕ್ಕಿಬಿಟ್ಟು ನಮಗೆ ಇಲ್ಲಿ. ತುಂಬ ಕ್ಯೂಟ್ ಕಾಣಿಸ್ತೀರಾ, ತುಂಬ ಅಂದರೆ ತುಂಬ ಕ್ಯೂಟ್. ಪರ್ಫಾರ್ಮೆನ್ಸ್ ಅಷ್ಟೇ ಕ್ಯೂಟ್ ಆಗಿತ್ತು ನಿಮ್ಮದು. ನಿಮ್ಮ ಕೊರಿಯೋಗ್ರಾಫಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಆಫ್ಲೈನಲ್ಲಿ ಈ ರೇಂಜ್ಗೆ ಕೊರಿಯೋಗ್ರಫಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಆನ್ಲೈನಲ್ಲಿ ಅಷ್ಟು ಕಲಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಸಂದೀಪಿಗೆ. ಅದು ಬಿಟ್ಟರೆ ನಿಮ್ಮ ಪ್ಯಾರೆಂಟ್ಸಿಗೆ ಅಷ್ಟು ಡೆಡಿಕೇಶನಿಂದ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ. ಬಂದಿದ್ದಾರೆ ಇವತ್ತು? ಅಮ್ಮ ಬಂದಿದೆ, ಅಮ್ಮ ಮತ್ತು ಅಜ್ಜಿ. ಅಜ್ಜಿ ಬನ್ನಿ. ಎಸ್ ಮ್ಯಾಮ್, ನಿಮಗೆ ಒಂದು ಶ್ರೇಯಾ ಅವರ ಅಮ್ಮ ಮತ್ತು ಅಜ್ಜಿ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಡಿ ಮೇಡಮ್ ಪ್ಲೀಸ್. ಕಮ್ ಆನ್ ಸ್ಟೇಜ್. ಬಿಕಾಸ್ ನಮ್ಮ ಈ ರಿಯಾಲಿಟಿ ಶೋಗೆ ಇನ್ನೊಂದು ರೀತಿಯಲ್ಲಿ ಮುತ್ತಿಟ್ಟಂಗೆ ನೀವು, ಬಿಕಾಸ್ ಅಲ್ಲಿಂದ ಇಲ್ಲಿಯ ತನಕ ಈ ಒಂದು ರಿಯಾಲಿಟಿ ಶೋ ಮೇಲೆ ಪ್ರೀತಿ ಇಟ್ಕೊಂಡು ಸೌದಿಯಿಂದ ಸಿಕ್ಕಿರುವಂಥ ಫ್ಯೂ ಡೇಸ್ ವೆಕೇಷನಲ್ಲಿ ಬಂದು ನಮ್ಮ ಜೊತೆಗೆ ಇರ್ತೀರಿ ಅಂತ ಹೇಳಿದರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಕಡಿಮೆ. ಶ್ರೇಯಾ ಅವರ ಅಮ್ಮನಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ, ಕನ್ನಡದ ಪ್ರೀತಿ ಹೀಗೇನೆ ಇರಲಿ ಅಂತ ಆರಿಸ್ಕೊಳ್ತಾ ಇದ್ದೇನೆ. ಶ್ರೇಯಾ ಅವರ ಅಮ್ಮನಿಗೆ ಹೇಳ್ತಿದ್ದೇನೆ, ಶಿ ಇಸ್ ಅನ್ ವಂಡರ್ಫುಲ್ ಡಾನ್ಸರ್. ಹೀಗೆ ಟ್ರೈನ್ ಮಾಡಿ ಇನ್ ಕೇಸ್ ಏನಾದರೂ ಚಾನ್ಸಸ್ ಸಿಕ್ಕಿದ್ರೆ ಫ್ಯೂಚರ್ ರಿಯಾಲಿಟಿ ಶೋಗಳಿಗೆ ಕಳಿಸ್ಕೊಡಿ. ಶಿ ಇಸ್ ಡೆಡಿಕೇಟೆಡ್, ಅದಕ್ಕೆ ಹೇಳ್ತಿದ್ದೇನೆ. ಓಕೆ, ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ತುಂಬ ಥ್ಯಾಂಕ್ ಯು KBD ವೇದಿಕೆ ಮೇಲೆ ಪ್ರೀತಿ ಇಟ್ಟು ಪುನೊಮ್ಮೆ ಬಂದು ಇಲ್ಲಿ ಜಾಯಿನ್ ಆದದಕ್ಕೆ. ಆ್ಯಂಡ್ ವೆಲ್ಕಮ್. Thank you so much. I would like to thank Sandeep sir, Sumit sir and all the Karnataka Best Dancers Juniors ಟೀಮಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಮಗಳಿಗೆ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸ್. ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಸರ್, ಒಂದು ಮಾತು ಹೇಳಬೇಕು. ಅವರ್ಸ ಆ್ಯಂಕರೇ, ಇಂಟರ್ನ್ಯಾಷನಲ್ ಶೋಸ್ ಮಾಡ್ತಾರೆ ದುಬೈಯಲ್ಲಿ. ಇವನ್ ಶಿ ಈಸ್ ಯಕ್ಷಗಾನ ಆರ್ಟಿಸ್ಟ್, ಡಾನ್ಸರ್ಸ್. ಸೊ ಅಲ್ಲಿಂದನೇ ಅಲ್ಲಿಗೆ ಬಂದಿರೋದು. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ವೆಲ್ಕಮ್, ಆಲ್ ದಿ ಬೆಸ್ಟ್. ಒಂದು ಮಾತನ್ನು ಆವಾಗಲೇ ಹೇಳಿಬಿಟ್ಟು ಹೋಗಿದ್ದಾರೆ ಹಿರಿಯರು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನವು ಮುದ್ದಿನ ಕರು, ಕನ್ನಡತನ ಒತ್ತಿದ್ದರೆ ನಿಯಮಗೆ ಕಲ್ಪತರು ಅಂತ ಹೇಳ್ತಾರೆ. ಸೊ ಸೌದಿಯಲ್ಲಿದ್ದು ಎಲ್ಲ ಅಲ್ಲಿಯ ಭಾಷೆಗಳ ನಡುವೆ, ಇಂಗ್ಲೀಷ್ನ ತರ್ಜುಮೆಗಳ ನಡುವೆ ಕನ್ನಡವನ್ನು ಎಷ್ಟು ಸ್ಪಷ್ಟವಾಗಿ ಚಂದವಾಗಿ ಮಾತಾಡ್ತಾ ಇದ್ದಾರೆ. ಕರ್ನಾಡು ಬರಲಿ, ಅದು ಜೋರಾಗಿ ಚಪ್ಪಾಳೆ ಎಲ್ಲರ ಕೈಗಳಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದೆ ಮತ್ತೆ ಪಯಣ ಸಾಗ್ತಾ ಇರೋಣ ಅಂತ ಹಾರೈಸಿಕೊಳ್ತಾ ಮುಂದಿನ ಪಯಣವನ್ನು ಕಳಿಸಿದೆ. ಥ್ಯಾಂಕ್ ಯು. ಸೊ ಇವತ್ತಿನ ಇನ್ನೊಂದು ಎಪಿಸೋಡ್ ಮುಗಿಸುವಂತ ಹೊತ್ತು. ಎಪಿಸೋಡ್ ಬಗ್ಗೆ ಹೇಳೋದೇನಿದೆ, ಇದು ಕಂಪ್ಲೀಟ್ ಆಗಿರುವಂತಹ ಟಫ್ ಡಿಸಿಷನ್. ಆ್ಯಂಡ್ ಐ ನೋ ಇವರು ಸುಮಿತ್ ಅವರು ಗೊಗ್ಗಲ್ಸ್ ಹಾಕೊಂಡು ಈಗಲೂ ಕೂಡ ಕೂತ್ಕೊಂಡಿದ್ದಾರೆ ಟೆನ್ಷನಲ್ಲಿ. ಸೊ ಟೆನ್ಷನ್ ಹೆವಿ ಆಗ್ತಾ ಉಂಟಾ ಅಂತ ಹೇಳಿ. ಓಕೆ, ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇದೆ, ಯಾಕಂದರೆ ಒಂದಕ್ಕಿಂತ ಒಂದು ಮಿಗಿಲಾಗಿರುವಂತಹ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬಂದ್ವಿ. ಸೊ ಏನಿದ್ರೂ ಕೂಡ ಒಬ್ಬರಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಗ್ರೂಪ್ ಸಿಗುತ್ತೆ. ಸೊ ಖಂಡಿತವಾಗ್ಲೂ ಕೂಡ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೋ ಅವರಿಗೆ ಡೆಫಿನೆಟ್ಲಿ ಆ ಟೈಟಲ್ ಕೂಡ ಹೋಗುತ್ತೆ. ಸೊ ಈ ಒಂದು ಹೊತ್ತಿನಲ್ಲಿ ಆ ಒಂದು ಬಹುಮಾನ ಏನಿದೆ ಅದನ್ನು ಕೊಡಲಿಕ್ಕೆ ವೇದಿಕೆಗೋಸ್ಕರ ನಾನು ಶ್ರೇಯಾ, ನಮ್ಮ ಸ್ಪೆಷಲ್ ಕಂಟೆಸ್ಟೆಂಟ್ ಅವರ ಅಮ್ಮ ಏನಿದ್ದಾರೆ, ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದೂರದ ಸೌದಿ ಅರೇಬಿಯಾದಿಂದ ಬಂದು ಇವತ್ತು ಅವರ ಸಪೋರ್ಟ್ ನೋಡಿ ನಮಗೆ ಖುಷಿ ಆಯಿತು. ಶ್ರೇಯನ ಅಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಆಲ್ ದಿ ವೇ ಫ್ರಮ್ ಸೌದಿ ಅರೇಬಿಯಾ, ಶ್ರೇಯನ ಅಮ್ಮ ಎಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕು. ನೀವೇ ಇಂಟರ್ನ್ಯಾಷನಲ್ ಹೋಸ್ಟ್, ಜೊತೆಗೆ ಅದ್ಭುತವಾದಂತಹ ಯಕ್ಷಗಾನ ಕಲಾವಿದರು, ಸೌದಿಯಲ್ಲಿ ಕನ್ನಡದ ಡಿಂಡಿಮವನ್ನ ಬಾರಿಸ್ತಾ ಇರುವಂತಹ ಅದ್ಭುತವಾದಂತಹ ಪ್ರತಿಭಾನ್ವಿತರು. ಸೊ ನಮ್ಮ ವೇದಿಕೆಗೆ ನಿಮ್ಮ ಕೈಯಿಂದ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಅನ್ನ ನೀಡಿದ್ರೆ ಆ ಪರ್ಫಾರ್ಮೆನ್ಸ್ ಕೂಡ ಇನ್ನಷ್ಟು ತೂಗತ್ತೆ ಅನ್ನುವಂತಹ ನಂಬಿಕೆ. ಸೊ ಅದು ಜೋರಾದ ಚಪ್ಪಾಳೆ ಬರಲಿ, ಸೌಜನ್ಯ ಅವರಿಗೆ ಬರಲಿ ಜೋರಾದಂತಹ ಚಪ್ಪಾಳೆ. ಸೊ ಅವರು ಕೂಡ ಕಲಾ ಸಾಧಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇವತ್ತಿನ ವೀಕ್ನ ಬೆಸ್ಟ್ ಪರ್ಫಾರ್ಮರ್ ಯಾರನ್ನೋದನ್ನು ಅವರು ನಮಗೆ ತಿಳಿಸಿಕೊಡ್ತಾರೆ. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಬೆಸ್ಟ್ ಗ್ರೂಪ್ ಆಫ್ ದ ವೀಕ್ ಯಾರು ಅಂತ ನಿಮಗೆಲ್ಲ ಗೆಸ್ ಮಾಡ್ಬೋದಾ? ಇಲ್ಲ, ಗೆಸ್ ಮಾಡ್ಬೋದಾ? ಎನಿ ಗೆಸಸ್?
is none other than Sathvi Shetty. Give him a big round of applause. ಸಾತ್ವಿ ಅಂಡ್ ಅವರ ಕಂಪ್ಲೀಟ್ ಆಗಿರುವಂತಹ ಟೀಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಯಾಕಂದ್ರೆ ಇದು ಹೋಗ್ತಾ ಇರೋದು ಇಂಡಿವಿಜುವಲ್ ಆಗಿ ಅವರಿಗೆ ಮಾತ್ರ ಅಲ್ಲ, ಅವರ ಕಂಪ್ಲೀಟ್ ಆಗಿರುವಂತಹ ಟೀಮಿಗೆ ಇದು ಸಲ್ಲುತ್ತೆ. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಸಾತ್ವಿ ಅಂಡ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಕಂಗ್ರಾಚುಲೇಷನ್ ಸಾತ್ವಿ ಅಂಡ್ Stepping Style Dance Academy, Sastana, Udupi. So congratulations her team. ಅದು ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ನ ಸೆಮಿಫೈನಲಿಯ ಈ ವಾರ ಕೂಡ ಮತ್ತೆ ಹೈ ವೋಲ್ಟೇಜ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮೆಲ್ಲರಿಗೂ ಕೂಡ ಟೆನ್ಷನ್ ಅನ್ನ ಕೊಟ್ಟು ಕರ್ನಾಟಕಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತಹ ವಾರ ಮುಗಿಸೋದಕ್ಕೆ ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ನಾವು ಒಂಚೂರು ರೆಸ್ಟ್ ಮಾಡಬೇಕು. ನಮ್ಮ ಫ್ಯಾಮಿಲಿಯ ಎಲ್ಲ ಕರ್ನಾಟಕ ಕೂಡ ನಾಳೆಯ ವಾರಕ್ಕೆ ಮತ್ತೆ ಕಾಯ್ಬೇಕು. ಹಾಗಾಗಿ ಈ ವಾರಕ್ಕೆ ಗುಡ್ ಬೈ ಅನ್ನ ಹೇಳೋದಕ್ಕೆ, ಈ ವಾರಕ್ಕೆ ಗುಡ್ ಬೈ ಹೇಳಲೇಬೇಕು. ಅದಕ್ಕಿಂತ ಮೊದಲು ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಕಾರ್ಯಕ್ರಮ ಚೆನ್ನಾಗಾಗಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಸ್ಪಾನ್ಸರ್ಸ್. ನಮ್ಮ ಸ್ಪಾನ್ಸರ್ಸ್ ಆಗಿರುವಂತಹ ಹನ್ಸಿ ಗೋಲ್ಡ್ ಅಂಡ್ ಡೈಮಂಡ್ಸ್ ಆಗಿರ್ಬೋದು, ಸುಧಾ ಜುವೆಲರ್ಸ್ ಆಗಿರ್ಬೋದು, ಟೋನಿ ಎಸ್ಟೇಟ್ ಆಗಿರ್ಬೋದು, ಮಂಗಳೂರು PU ಕಾಲೇಜ್ ಆಗಿರ್ಬೋದು, ಸೃಷ್ಟಿ ಗಾರ್ಡನ್ಸ್ ಆಗಿರ್ಬೋದು, ಹಾಗೇನೆ ಕಾಸ್ಟ್ಯೂಮ್ ಕಾಟೇಜ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಹಾಗೇನೆ ಸೌಂಡ್ ಇಂಪಾರ್ಟೆಂಟ್. ಬಿಕಾಸ್ 7 ಕೋಟಿ ಕನ್ನಡಿಗರಿಗೆ ನಮ್ಮ ಧ್ವನಿಯನ್ನ ಕೇಳಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ವಿಜಯ ಸೌಂಡ್ಸ್ ಅವರು ಮುಖ್ಯ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸೌಂಡ್ ಪಾರ್ಟ್ನರ್ ವಿಜಯ ಸೌಂಡ್ಸ್ ಮೂಡುಬಿದ್ರೆ. ಥ್ಯಾಂಕ್ ಯು. ಹಾಗೇನೆ ನಮ್ಮ ಮೀಡಿಯಾ ಪಾರ್ಟ್ನರ್ ಸ್ಪಂದನ ಟಿವಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಸಿಗ್ತೇವೆ, ನೀವು ಬರಬೇಕು. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್.